ಹಾಡಿಸ್ಲಿಕ್ಕೆ ಬರ್ತಾ ಇದ್ದಾರೆ ಕೇಶವ ಕಜೆ ಅವರು. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನವದಂಪತಿಗಳಿಗೆ ಶಿಶುಮಂದಿರದ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ನಮ್ಮ ಮನೆ ಇದು ನಮ್ಮ ಮನೆ ಅಂತ ಹಾಡು ಹೇಳಿಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ಅದನ್ನು ಹೇಳಬೇಕು. ನಮ್ಮ ಮನೆ ಇದು ನಮ್ಮ ಮನೆ, ನಲಿವಿನ ಅರಿವಿನ ನಮ್ಮ ಮನೆ, ರೀತಿಯ ನೀತಿಯ ಭದ್ರ ಬುನಾದಿಯ ಮೇಲೆ ನಿಂತಿದೆ ನಮ್ಮ ಮನೆ. ನಮ್ಮ ಮನೆ ಇದು ನಮ್ಮ ಮನೆ, ನಲಿವಿನ ಅರಿವಿನ ನಮ್ಮ ಮನೆ, ತಾಯಿಯ ಮಮತೆಯ ತಂದೆಯ ಪ್ರೀತಿಯ ಸೆಳೆಯಲಿ ತೆರೆದಿದೆ ನಮ್ಮ ಮನೆ. ಅಜ್ಜಿಯ ಕಥೆಯ ಅಜ್ಜನ ಶಿಸ್ತಿನ ನಿಲುವಲಿ ನಿಂತಿದೆ ನಮ್ಮ ಮನೆ. ನಮ್ಮ ಮನೆ ಇದು ನಮ್ಮ ಮನೆ, ನಲಿವಿನ ಅರಿವಿನ ನಮ್ಮ ಮನೆ. ಹಕ್ಕಿಗಳುಳುವಿಗೆ ನೇಸರನುದಯಕ್ಕೆ ಏಳುವರೆಲ್ಲರೂ ಮುದದಿಂದ, ಮೇಯುತ ಮಡಿಯಲಿ ನೆನೆಯುತ ದೇವಗೆ ಭಕುತಿಯ ನಮನ ಕರದಿಂದ. ನಮ್ಮ ಮನೆ ಇದು ನಮ್ಮ ಮನೆ, ನಲಿವಿನ ಅರಿವಿನ ನಮ್ಮ ಮನೆ. ಅಕ್ಕ ತಂಗಿಯರ ಅಣ್ಣ ತಮದಿರ ಕದನ ಕುತೂಹಲ ಮುದವಿರಲು, ಬೆಳೆಯುತ್ತ ನಾವು ಮುಂದಿನ ಪ್ರಜೆಗಳು, ದೇಶದ ಆಸ್ತಿಯು ನಾವೆನಲು. ನಮ್ಮ ಮನೆ ಇದು ನಮ್ಮ ಮನೆ, ನಲಿವಿನ ಅರಿವಿನ ನಮ್ಮ ಮನೆ. ಹಬ್ಬ ಹರಿದಿನದಿ ಮಾವು ಬಾಳೆಯು ಸಿಂಗರಿಸಿರಲು ಹಸಿರಿಂದ, ರಂಗವಲ್ಲಿಯೂ ಹೊಸ್ತಿಲ ದೀಪವು ರುಚಿ ರುಚಿ ಅಡಿಗೆಯು ಘಮ್ಮೆಂದು. ನಮ್ಮ ಮನೆ ಇದು ನಮ್ಮ ಮನೆ, ನಲಿವಿನ ಅರಿವಿನ ನಮ್ಮ ಮನೆ. ಏಳು ಬೀಳಿಗೆ ಕದಲದ ಮನವು ಛಲದಲ್ಲಿ ದುಡಿಯುವ ಕೈಗಳಿವು, ಬೀಳಿಗೆ ಆಸರೆ ಏಳ್ಗೆಗೆ ಹರಕೆ ತುಂಬಿದ ಮನೆ ಮೇಲ್ತಾಣನವು. ನಮ್ಮ ಮನೆ ಇದು ನಮ್ಮ ಮನೆ, ನಲಿವಿನ ಅರಿವಿನ ನಮ್ಮ ಮನೆ. ಶಾಲೆಯ ಎದುವೆ ಬದುಕಿನ ಪಾಠಕ್ಕೆ
ನಾಳೆಯ ಕನಸಿನ ಕೇತನವು ದೇಶವ ಕಟ್ಟುವ ಸಂಸ್ಕೃತಿ ಸಾರಕೆ ಕೇಶವ ಕುಲದ ನಿಕೇತನವು ನಮ್ಮ ಮನೆ ಇದು ನಮ್ಮ ಮನೆ ನಲಿವಿನ ಅರಿವಿನ ನಮ್ಮ ಮನೆ ರೀತಿಯ ನೀತಿಯ ಭದ್ರ ಬುನಾದಿಯ ಮೇಲೆ ನಿಂತಿದೆ ನಮ್ಮ ಮನೆ ನಮ್ಮ ಮನೆ ಇದು ನಮ್ಮ ಮನೆ ನಲಿವಿನ ಅರಿವಿನ ನಮ್ಮ ಮನೆ ज्योति परम ज्योति ज्योति जनार्दनः दीपो हरतु मे पापं ज्योतिर्नमोस्तुते शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मा ज्योतिर्नमोस्तुते आत्मा ज्योतिप्रदीप्ताय ब्रह्मा ज्योतिर्नमोस्तुते ब्रह्मा ज्योतिप्रदीप्ताय गुरु ज्योतिर्नमोस्तुते गुरु ज्योतिर्नमोस्तुते देवहुदेव गणपतिदेव मङ्गलं गणेश देवहुदेव गणपतिदेव मङ्गलं गणेश विघ्नविनाशक जनसुखदायक विघ्नविनाशक जनसुखदायक मङ्गलं गणेश देवहुदेव गणपतिदेव मङ्गलं गणेश देवहुदेव गणपतिदेव मङ्गलं गणेश मम ग मम ग मम ग मग सा दद मद दम दद मद मग निनि దని 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 దమ గమ దని సా గమ దని సా గమ దని సా तू ही आदि तू ही अनंत देव महिमा है अनंत तू ही आदि तू ही अनंत देव महिमा है अनंत गजाननं भूतगणादिसेवितं उमासुतं शोकविनाशकारणं मङ्गलं गणेश देवहुदेव गणपतिदेव मङ्गलं गणेश देवहुदेव गणपतिदेव मङ्गलं गणेश विद्याविनायक जनसुखदायक विद्याविनायक जनसुखदायक मङ्गलं गणेश देवहुदेव गणपतिदेव मङ्गलं गणेश मङ्गलं गणेश ಮಂಗಲಂ ಗಣೇಶ. ವ್ಯವಸ್ಥಾಪಕರಾಗಿರುವಂಥ ಶ್ರೀ ನಾರಾಯಣ ಕಚೇರಿ. ಜೈ ಶ್ರೀರಾಮ್. ಗ್ರಾಮ ದೇವತೆ ತಲಪಾಡಿಯ ಸರ್ವ ಶಕ್ತಿಗಳನ್ನು ಮನಸಾರೆ ಸ್ಮರಿಸುತ್ತಾ ಕೇಶವ ಶಿಶು ಮಂದಿರ ಕಿನ್ಯ ಇಲ್ಲಿ ಜರುಗುವ ನವದಂಪತಿ ಸಮಾವೇಶದ ವೇದಿಕೆಯಲ್ಲಿರುವಂಥ ಹಿರಿಯರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮಗೆ ಮಾರ್ಗದರ್ಶಕರಾಗಿ ಬಂದವರು ನಮ್ಮ ಹಿರಿಯರು ಪೂಜ್ಯರು ಆಗಿರತಕ್ಕಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಹಾಗೂ
ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಇದರ ಸಂಸ್ಥಾಪಕರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಕಾರ್ಯಕರ್ತರಾಗಿ ನಮಗೆಲ್ಲ ಹಲವಾರು ವರ್ಷಗಳಿಂದ ಮಾತ್ರವಲ್ಲದೆ ಶಿಶುಮಂದಿರಕ್ಕೆ ಬೇಕಾದಂಥ ರೀತಿಯ ಸಲಹೆ ಮತ್ತು ಸಹಕಾರವನ್ನು ಕೊಡುತ್ತಾ ಈ ಶಿಶುಮಂದಿರಷ್ಟು ಬೆಲೆ ಬೇಕಿದ್ದರೆ ನಮಗೆ ಪೂಜ್ಯರ ಮಾರ್ಗದರ್ಶನ ಮತ್ತು ಅವರ ಸೂಚನೆಗಳು ನಮಗೆ ಸದಾ ಮಾನ್ಯವಾಗಿರುತ್ತದೆ. ಅಂತಹ ಹಿರಿಯರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತ ಮಾಡುತ್ತಿದ್ದೇನೆ. ಪೂಜ್ಯರಿಗೆ ಕೇಶವ ಶ್ವೇತ ಸುಂದರ ಅಂಚನಿವರು ಹೂ ಕೊಟ್ಟು ಗೌರವಿಸಬೇಕಾಗಿದೆ. ಹಾಗೆ ಶ್ರೀಮತಿ ಕಮಲಾ ಪ್ರಭಾಕರ್ ಭಟ್ ಇವರು ರಾಷ್ಟ್ರ ಸೇವಿಕಾ ಸಮಿತಿಯ ಕರ್ನಾಟಕ ಪ್ರಾಂತದ ಪ್ರಮುಖರು ಹಾಗೂ ನಮ್ಮ ಈ ಶಿಶುಮಂದಿರಕ್ಕೆ ಅನೇಕ ವರ್ಷಗಳಿಂದ ನವದಂಪತಿ ಕಾರ್ಯಕ್ರಮ ಆಗಲಿ ಇನ್ನಿತರ ಹಲವಾರು ಕಾರ್ಯಕ್ರಮಕ್ಕೆ ದರ್ಶನ ಮಾಡುತ್ತಿರುವಂಥ ಹಿರಿಯರು ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತ ಮಾಡುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮದ ವಿಶೇಷ ಏನೆಂದರೆ ನವದಂಪತಿಗಳ ಈ ಸಮಾವೇಶದಲ್ಲಿ ಸಮಾಜಮುಖಿ ಕೆಲಸ ಮಾಡುವಂತಹ ಓರ್ವ ಹಿರಿಯ ದಂಪತಿಗಳನ್ನು ಕರೆಯುವುದು ನಮ್ಮ ಪದ್ಧತಿ. ಆ ಪ್ರಕಾರ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಿರಿಯ ದಂಪತಿಗಳಾಗಿ ಆಗಮಿಸಿದವರು ಶ್ರೀ ಚಂದ್ರಶೇಖರ್ ಶೆಟ್ಟಿ ಸನಾತನ ನಾಟ್ಯಾಲಯದ ನಿರ್ದೇಶಕರು. ಇವರು ಮಂಗಳೂರಲ್ಲಿದ್ದುಕೊಂಡು ಒಂದು ಸನಾತನ ನಾಟ್ಯಾಲಯ ಸಂಸ್ಥೆಯನ್ನು ನಡೆಸುವುದರ ಮೂಲಕ ಹಲವಾರು ವಿದ್ಯಾರ್ಥಿಗಳ ಮನೆಯಲ್ಲಿ ಸಂಘದ ಮನೆಯಾಗಿ ನಿರ್ಮಾಣ ಆಗಿದೆ. ಯಾಕೆಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಅನುಶಾಸನ ಮತ್ತು ಸಂಸ್ಕಾರವನ್ನು ಕೊಟ್ಟು ಸಂಘದ ಯಾವ ತತ್ವ ಸಿದ್ಧಾಂತಗಳಿದೆಯೋ ಅದನ್ನು ಅವರ ಅಭ್ಯಾಸದ ಮೂಲಕ ಅದನ್ನು ಕೂಡ ರೂಢಿಸಿಕೊಂಡಂಥ ಹಲವು ನೃತ್ಯ ತರಬೇತಿ ಸಂಸ್ಥೆಗಳಲ್ಲಿ ಈ ಮಂಗಳೂರಲ್ಲಿ ಒಂದು ಹಿಂದೂ ಧರ್ಮದ ಒಂದು ಸಂಸ್ಕಾರವನ್ನು ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಮನನ ಮಾಡುವುದರಲ್ಲಿ ಈ ದಂಪತಿಗಳು ಬಹಳಷ್ಟು ಶ್ರಮಿಸಿದ್ದಾರೆ. ಅಂತಹ ಹಿರಿಯರಾದಂಥ ಶೆಟ್ಟರನ್ನು ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆಯೇ ಅವರ ಧರ್ಮಪತ್ನಿ ವಿದುಷಿ ಶ್ರೀಮತಿ ಶಾರದಾ ಮಣಿಶೇಖರ್ ಇವರು ಸನಾತನ ನಾಟ್ಯಾಲಯದ ನೃತ್ಯ ಗುರುಗಳು. ಹಲವಾರು ವರ್ಷಗಳಿಂದ ಒಂದು ನೃತ್ಯ ಪಟುವಾಗಿ ವಿದುಷಿಯಾಗಿ ಅನೇಕ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದಂಥ ಕೀರ್ತಿ ಇವರಿಗೆ. ಇವತ್ತು ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಪ್ರಾಂತದಲ್ಲಿ ಹಲವಾರು ಕಡೆಗಳಲ್ಲಿ ಇವರ ನೃತ್ಯ ತರಬೇತಿ ಮಾತ್ರ ಅಲ್ಲ, ಉತ್ತಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಸಮಾಜಕ್ಕೆ ಕೊಡುಗೆಯನ್ನು ನೀಡಿದಂಥ ಗುರುಗಳು. ಇವರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತ ಮಾಡುತ್ತಿದ್ದೇನೆ. ಶಿಶುಮಂದಿರದ ಅಧ್ಯಕ್ಷರಾದಂಥ ಶಿವರಾಮ್ ಶೆಟ್ಟಿ ಸಾಂತೆ ಗೊತ್ತಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ, ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಗಂಗಾ ಮಾತಾಜಿ ಕಲ್ಲಡ್ಕ ಶಿಶು ಶಿಕ್ಷಣ ಕರ್ನಾಟಕ ಪ್ರಾಂತದ ಸಂಯೋಜಕರು ಮಾತ್ರವಲ್ಲ, ಕಲ್ಲಡ್ಕ ಶಿಶುಮಂದಿರದಲ್ಲಿ ಅನೇಕ ವರ್ಷಗಳಿಂದ ಶಿಶುಮಂದಿರ ನಡೆಸುತ್ತಾ ಬಂದಿರುತ್ತಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಹಾಗೆ ಸಂಘದ ಲೋಹಿತ್ ದೇವಿನಗರ ಕುಟುಂಬ ಪ್ರಬೋಧನ ಪ್ರಮುಖರು ಉಳ್ಳಾಲ ತಾಲೂಕು, ಮಹೇಶ್ ಕಣ್ಣೀರ್ತೋಟ ಉಳ್ಳಾಲ ತಾಲೂಕಿನ ಸೇವಾ ಪ್ರಮುಖರು, ಇನ್ನು ಹಲವಾರು ನಮ್ಮ ಸಂಘ ಪರಿವಾರದ ಪ್ರಮುಖರು ಇಲ್ಲಿ ನೆರೆದಿದ್ದೀರಿ. ಇವರನ್ನೆಲ್ಲ ಸ್ವಾಗತಿಸುವುದು ಮಾತ್ರವಲ್ಲ, ಕಾರ್ಯಕ್ರಮ ನಿರೂಪಣೆ ಮಾಡಿದಂಥ ವಿಕ್ರಮ್ ಕುಂಟಾರ್ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಲಕ್ಷ್ಮೀನಾರಾಯಣ ಪಾರ್ವತಿ ಪರಮೇಶ್ವರು ಸ್ವರೂಪಿಗಳಾದಂಥ ದಂಪತಿಗಳಿಗೆ ಶಿರಬಾಗಿ ತಲೆಯನ್ನು ಬಗ್ಗಿಸುತ್ತಾ ನಿಮ್ಮನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇನೆ. ಕಳೆದ 33 ವರ್ಷಗಳಿಂದ ಕಿನ್ಯದ ಶೇಷವ ಶಿಶುಮಂದಿರವು ಒಂದು ಸಂಘದ ಹಿರಿಯರ ಒಂದು ಪ್ರಯತ್ನದಿಂದ ಒಂದು ಹಣತೆಯನ್ನು ಇಲ್ಲಿ ಉರಿಸಿದ್ದಾರೆ. ಆ ಹಣತೆ ಇಂದು ನೂರಾರು ಮನೆಗಳಲ್ಲಿ ಉರಿಯುವಂಥ ಒಂದು ಸೌಭಾಗ್ಯ ನಮಗೆ ದೊರಕಿದೆ. ಸಂಸ್ಕಾರ, ಸಂಘಟನೆ, ಸಾಮರಸ್ಯ, ಸೇವೆ ಈ ಮೂಲಕವಾಗಿ ನಾವು ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಬೇರೆ ಬೇರೆ ಮನೆಗಳನ್ನು ಮುಟ್ಟಿದ್ದೇವೆ, ಬೇರೆ ಬೇರೆ ಮನಸ್ಸುಗಳನ್ನು ಮುಟ್ಟುವುದಕ್ಕೆ ಸಾಧ್ಯವಾಯಿತು. ಈ ರೀತಿ ನವದಂಪತಿ ಕಾರ್ಯಕ್ರಮ ಇರ್ಬೋದು, ವರಮಹಾಲಕ್ಷ್ಮಿ ವೃತ್ತಾಚರಣೆ ಇರ್ಬೋದು, ಸಾಮೂಹಿಕ ಹುಟ್ಟುಹಬ್ಬ ಇರ್ಬೋದು, ಶ್ರೀಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ನಿರಂತರವಾದಂಥ ಚಟುವಟಿಕೆಯ ಮೂಲಕ ಹಿಂದೂ ಸೇವಾ ಪ್ರತಿಷ್ಠಾನದ ಮಾರ್ಗದರ್ಶನ ಮತ್ತು ನಮ್ಮ ಶಿಶು ಶಿಕ್ಷಣ ವಿಭಾಗದ ಮಾರ್ಗದರ್ಶನದಿಂದ ಹಲವಾರು ಚಟುವಟಿಕೆಯನ್ನು ಮಾಡುವುದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಶ್ರೀದೇವರ ದಯದಿಂದ ಸಾಧ್ಯವಾಯಿತು. ದಂಪತಿಗಳೇ, ನೀವು ಕೇವಲ ದಂಪತಿಗಳಾಗಿ ಸಾಂಸ್ಕಾರಿಕ ಜೀವನದಲ್ಲಿ ಇದ್ದರೆ ಸಾಲದು, ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಿಗೆ ಉತ್ತರ ಕೊಡುವಂಥ ದಂಪತಿಗಳಾಗಿ ಮುಂದಿನ ದಿನಗಳಲ್ಲಿ ಒಂದು ಶ್ರೇಷ್ಠ ಸಂತತಿಯನ್ನು ಪಡೆದು ಆ ಸಂತತಿಗೆ ಉತ್ತಮ ಸಂಸ್ಕಾರವನ್ನು ಕೊಡುವುದರ ಮೂಲಕ ದೇಶದ ಸುಭದ್ರ ಪ್ರಜೆಗಳನ್ನಾಗಿ ನಿರ್ಮಿಸುವುದರಲ್ಲಿ ನಿಮ್ಮ ಪಾತ್ರ ಬಹಳಷ್ಟಿದೆ. ನಮ್ಮ ಕಣ್ಣ ಮುಂದೆ ಕಾಣುತ್ತಿರುವಂಥ ದಿನನಿತ್ಯ ಪತ್ರಿಕೆಗಳು ಬರುವಂಥ
ಹಲವಾರು ಸಮಸ್ಯೆಯನ್ನು ತಲೆಬಿಸಿ ಮಾಡುವುದಲ್ಲ, ಸಮಸ್ಯೆಗೆ ತಕ್ಕ ಉತ್ತರವನ್ನು ಕೊಡುವುದಕ್ಕೆ ಸನ್ನದ್ಧರಾಗಿರುವಂಥ ಕಾಲ ನಮಗೆ ಬಂದೊದಗಿದೆ. ಅದಕ್ಕಾಗಿ ತಾವೆಲ್ಲರೂ ಸನ್ನದ್ಧರಾಗಿರಬೇಕು. ನನಗೆ ಅಗತ್ಯವಿಲ್ಲ ಅಂತ ಕೂತುಕೊಳ್ಳುವ ಸಮಯ ಇದಲ್ಲ. ಆದ್ದರಿಂದ ದಂಪತಿಗಳಂತ ನೀವು ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿಕೊಂಡು ಇಡೀ ದೇಶ ಜಗದ್ವಂದೇ ಭಾರತ್ ಮಾತೆಯನ್ನಾಗಿ ಮಾಡಿಸ್ಬೇಕಂದ್ರೆ ನಾವೆಲ್ಲರೂ ಕೈ ಜೋಡಿಸಬೇಕು ಎಂದು ನಿಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಬಂದಂಥ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತದೆ. ಇಂತಹ ಸೇವಾ ಚಟುವಟಿಕೆಯಲ್ಲಿ ಸಂಘದ ಹಿರಿಯರು ವೇದಿಕೆಯಲ್ಲಿದ್ದಾರೆ. ಅವರು ಆಗಾಗ ನಮಗೊಂದು ಮನಸ್ಸು ಹೇಳಿದ ಮಾತುಂಟು, ಇದು ಪವಿತ್ರ ಕೆಲಸ, ಇದು ಭಗವಂತನ ಕೆಲಸ. ಅದು ನಮಗೆ ಅರಿವಾಗಿದೆ. 33 ವರ್ಷಗಳಲ್ಲಿ ನನ್ನ ಸ್ವಂತ ಅನುಭವದಲ್ಲಿ ಹೇಳುವುದಿದ್ದರೆ ಇದು ಭಗವಂತನ ಸಾಕ್ಷಾತ್ ಕೆಲಸ. ಎಲ್ಲಿ ಹೋದರೂ ನಮಗೆ ಗೌರವ ಇದೆ. ಇದು ನಾವು ದಂಪತಿ ಮಾಡಬೇಕಾದ್ರೆ ನಾವು ಬೈತಕ್ಕಲ್ಲಿ ಚರ್ಚೆ ಆಯಿತು. ಈಗ ಕೊರೋನಾ ಆದ ಕಾರಣ ಇಲ್ಲಿ ಸಂಗ್ರಹ ಮಾಡಲಿಕ್ಕೆ ಕಷ್ಟ ಅಂತ. ಏನು ಕಷ್ಟ ಇಲ್ಲ, ನಮಗೆ ದರಿದ್ರ ಇಲ್ಲ. ಸಾಕಷ್ಟು ಒಳ್ಳೆಯ ಹಿಂದೂಗಳು ನಮ್ಮ ಸಮಾಜದಿದ್ದಾರೆ, ಒಳ್ಳೆಯ ಸಂಸ್ಥೆ ಇದೆ. ಯಾವತ್ತೂ ನಾವು ಶುದ್ಧ ಮನಸ್ಸಿನಿಂದ ಒಂದು ಕಾರ್ಯಕ್ರಮ ಇಳಿದಾಗ ಅದಕ್ಕೆ ಜನರ ಬೆಂಬಲ ಇದ್ದೇ ಇರುತ್ತದೆ ಎಂಬ ವಾಕ್ಯ ನನಗೆ ನೆನಪಾಗ್ತದೆ. ನಿನ್ನ ಪ್ರಯತ್ನಗಳೆಲ್ಲ ಸೋತಿರಬಹುದು, ಆದರೆ ನೀನು ಪ್ರಯತ್ನ ಮಾಡೋದಕ್ಕೆ ಸೋಲಬೇಡ. ಆ ವಾಕ್ಯ ನಾವು ದಿನದಿಂದ ನೆನಪು ಮಾಡಿದಾಗ, ಯಾವುದೇ ಕಾರ್ಯಕ್ರಮ ಚಟುವಟಿಕೆ ಮಾಡುವಾಗ ನಾವು ಹಿಂಜರಿಯಬಾರದು. ಹಿರಿಯರ ಆಶೀರ್ವಾದ ಇರ್ತದೆ, ಹಿರಿಯರ ಬೆಂಬಲ ಇರ್ತದೆ, ದೇವರ ದಯ ಖಂಡಿತ ನಮಗಿರ್ತದೆ. ಆದರೆ ನಮ್ಮಲ್ಲಿರಬೇಕಾದ ಶುದ್ಧವಾದ ಮನಸ್ಸು ಮತ್ತು ಪ್ರಯತ್ನ ಇದ್ದಾಗ ಅದು ಖಂಡಿತ ನೆರವೇರ್ತದೆ ಎಂಬುದು ಹೇಳಿಕೊಳ್ಳುತ್ತಾ ನನ್ನ ಪ್ರಾಸ್ತಾವಿಕ ಮತ್ತು ಸ್ವಾಗತವನ್ನು ನಿಲ್ಲಿಸ್ತೇನೆ. ಜೈ ಶ್ರೀರಾಮ್. ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡಿ ನಿಮ್ಮ ಹೆಸರು, ಯಾವ ಊರು, ಉದ್ಯೋಗ ಮತ್ತು ವಿವಾಹವಾದಂಥ ದಿನಾಂಕ, ಈ ಸಮಾವೇಶಕ್ಕೆ ಪಾಲ್ಗೊಳ್ಳಲಿಕ್ಕೆ ಏನು ಪ್ರೇರಣೆ, ಈ ಸಮಾವೇಶದಿಂದ ಏನನ್ನು ನಿರೀಕ್ಷಿಸ್ತೀರಿ, ಇದಿಷ್ಟನ್ನು ಹೇಳಿ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಒಬ್ಬೊಬ್ಬರಲ್ಲಿ ಕೇಳಿಕೊಳ್ತೀನಿ. ಅಶ್ವಿತಾ, ಅವರ ತಾಯಿ ಮನೆ ಚೇಳಾರು, ಉದ್ಯೋಗ ಗಂಜಿಮಠ ಬಿಗ್ ಬ್ಯಾಗ್ನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೆಸರು ಗುರುಪ್ರಸಾದ್ ಅಂತ, ಬಸ್ಪೆಯಲ್ಲಿ ಬರದ ಕೆಲಸ ಮಾಡ್ತೇನೆ. ಊರು ಕಜಿಪದ ಪಡಂಬೆ. ಆಗಸ್ಟ್ 28 ಭಾದ್ರಪದ ಹೆಸರು ಶ್ವೇತಾ, ಅವಳ ತಾಯಿ ಮನೆ ಕುಂಜತ್ವೈಲ್, ಉಪನ್ಯಾಸಕಿಯಾಗಿ ಉದ್ಯೋಗದಲ್ಲಿದ್ದಾಳೆ. ಇವರ ಹೆಸರು ಭವಿತ್ ಕುಮಾರ್, ಇವರು ಕರ್ನಾಟಕ ಬ್ಯಾಂಕ್ನಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ. ನಮ್ಮ ಮದುವೆ ಆದದ್ದು ಜೂನ್ 18, 2021. ಈಗ ಇರೋದು ಜಪ್ಪಿನ ಮೊಗರು. ಹೆಸರು ಮಮತಾ, ಪುತ್ತೂರು. ನಾಗರಾಜ್ ಹೆಸರು, ಇಂಡಿಯನ್ ಆಯಿಲ್. ಈಗಿರೋದು ಕೋಟೆಕಾರ್. ನಿಶಾ ಪೂಜಾರಿ, ದಿವ್ಯ ಜ್ಯೋತಿ ಸ್ಕೂಲಲ್ಲಿ ಉಪನ್ಯಾಸಕ್ಕಾಗಿ ಕೆಲಸ ಮಾಡ್ತಿದ್ದಾರೆ. ಹೆಸರು ಅಜಿತ್, ಟೊಯೋಟಾ ಕಂಪನಿಯಲ್ಲಿ ಸೇಲ್ಸ್ ಅಡ್ಮಿನ್. ಊರು ಜಪ್ಪಿನ ಮೊಗರು. ಮದುವೆಯಾದ ದಿನಾಂಕ ಏಪ್ರಿಲ್ 25. ಕೃಷ್ಣಾಪುರ ಅವರ ಮನೆ. ಅವರು ದಿಯಾ ಸಿಸ್ಟಮಲ್ಲಿ ಪ್ರೊಸೆಸ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹೆಸರು ಪ್ರವೀಣ್ ಕುಮಾರ್. ಅವರು ನಮ್ಮದು ಊರು ಅದ್ಯಪಾಡಿ ಬಜ್ಪೆ. ಇವರು MCF ಅಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಸೀನಿಯರ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಮದುವೆಯಾದ ದಿನಾಂಕ ಏಪ್ರಿಲ್ 26, 2021. ಇವಳ ಹೆಸರು ರಮ್ಯಾ, ಕುಂಬಳೆ ಮನೆ. ಇವಳು ಕಾಸರಗೋಡು ಹೊಸ ಬಸ್ ಸ್ಟ್ಯಾಂಡಲ್ಲಿ ಒಂದು ಕಂಪನಿಯಲ್ಲಿ ಟೆಲಿಕಾಲರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಅವರ ಹೆಸರು ಕಿರಣ್ ಕುಮಾರ್, ಕೆಲಸ BMS ಅಲ್ಲಿ ಹೆಡ್ ಲೋಡ್ ವರ್ಕರ್, ಮನೆ ಕುದ್ರೆಪ್ಪಾಡಿ. ಮದುವೆಯಾದ ದಿನಾಂಕ ನವೆಂಬರ್ 20. ನನ್ನ ಧರ್ಮಪತ್ನಿ ವಿದ್ಯಾಶ್ರೀ, ಇವಳು ಆನ್ಲೈನ್ ಪ್ರೊಸೆಸಿಂಗ್ ಜಾಬಲ್ಲಿದ್ದಾರೆ. ಮಂಜನಾಟಿ ಮನೆ. ನನ್ನ ಯಜಮಾನ್ರ ಹೆಸರು ಹರ್ಷಿತ್, ಇವರು ಆನಿಮೇಷನ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಮದುವೆಯಾದ ದಿನಾಂಕ ಸೆಪ್ಟೆಂಬರ್ 9, 2021. ನನ್ನ ಧರ್ಮಪತ್ನಿ ಪ್ರಜ್ಞಾ, ಅಂಬಾರಿನಲ್ಲಿ ಮನೆ, VV ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರ ಹೆಸರು ನಿತೇಶ್, ಯಜಮಾನ್ರ ಹೆಸರು ನಿತೇಶ್. ಇವರು ವೆಹಿಕಲ್ ಫೈನಾನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಮನೆ ಪಾವೂರಲ್ಲಿ. ಮದುವೆಯಾದ ದಿನಾಂಕ ಏಪ್ರಿಲ್ 25. ನನ್ನ ಧರ್ಮಪತ್ನಿ ಗಾಯತ್ರಿ, ಹೊಲಲಿಯಲ್ಲಿ ಮನೆ.
ನನ್ನ ಪತಿಯ ಹೆಸರು ಪ್ರಭಾಕರ, ಮೇಸ್ತ್ರಿ ಕೆಲಸ. ಮದುವೆಯಾದ ದಿನಾಂಕ ಮೇ 3, 2021. ಹೆಸರು ಕಾವ್ಯಶ್ರೀ ಅಂತ, ಇನ್ಫೋಸಿಸ್ IT ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನನ್ನ ಯಜಮಾನರ ಹೆಸರು ಹಿತೇಶ್ ಅಂತ, ಅವರು AC ಟೆಕ್ನಿಷಿಯನ್ ಆಗಿದ್ದಾರೆ. ನಮ್ಮ ಮನೆ ಇರೋದು ಕುಂಪಲದಲ್ಲಿ. ಮತ್ತು ನಮ್ಮ ಮದುವೆ ಆಗಿದ್ದ ದಿನಾಂಕ ಮೇ 3, 2021. ಬಜರಂಗ ದಳದಲ್ಲಿ ಮೆಂಬರ್ ಆಗಿದ್ದೇನೆ, ಕುಂಪಲ ಓಂಕಾರ ಶಾಖೆಯಲ್ಲಿ. ಎಲ್ರಿಗೂ ನಮಸ್ಕಾರ. ನನ್ನವಳ ಹೆಸರು ಮೋನಿಶಾ ಅಂತ. ಇವರು ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ರು ಇಲ್ಲಿ. ಅದಕ್ಕೆ ರಿಸೈನ್ ಕೊಟ್ಟು ಇವಾಗ ನನ್ನ ಜೊತೆ ಗೋವಾಕ್ಕೆ ಬಂದಿದ್ದಾರೆ. ನಾವಿರೋದು ಗೋವಾದಲ್ಲಿ. ನನ್ನ ಯಜಮಾನರ ಹೆಸರು ಲೋಹಿತ್ ಕುಮಾರ್ ಕೊಣಜೆ ಅಂತ, ಮಣಿಪಾಲ್ ಹಾಸ್ಪಿಟಲಲ್ಲಿ HR ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮದುವೆ ಆದದ್ದು ಜೂನ್ 20ಗೆ. ನನ್ನವಳು ನವೇಶ್ರೀ, ಜಲ್ಲಿಗುಡ್ಡೆಯಲ್ಲಿ ಮನೆ. ಕೊನಾಜಿ ಯೂನಿವರ್ಸಿಟಿಯಲ್ಲಿ PhD ದ್ವಿತೀಯ ವರ್ಷ ಕನ್ನಡ ವಿಭಾಗದಲ್ಲಿ ಮಾಡ್ತಿದ್ದಾಳೆ. ಉಳ್ಳಾಲ ತಾಲೂಕು ಸೇವಾ ಪ್ರಮುಖ. ನನ್ನ ಯಜಮಾನರ ಹೆಸರು ಮಹೇಶ್, ಕಣ್ಣೀರು ತೋಟದಲ್ಲಿ ನಿವಾಸ. ಅವರೇ ಹೇಳಿದ ಹಾಗೆ ಸಂಘದಲ್ಲಿ ನಿರತರಾಗಿದ್ದಾರೆ ಕಾರ್ಯಕ್ರಮದಲ್ಲಿ. ಅವರ ಉದ್ಯೋಗ ಫ್ಲವರ್ ಡೆಕೋರೇಟರ್ ಅವರು. ಹಾಗೂ ನಾವು ವೈವಾಹಿಕ ಬದುಕಿಗೆ ಕಾಲಿರಿಸಿದ್ದು ಅಕ್ಟೋಬರ್ 30, 2020ರಂದು. ಧರ್ಮಪತ್ನಿ ಹೆಸರು ಶ್ರುತಿ, ಸಜಿಪ ಗ್ರಾಮ, ಉದ್ಯೋಗ ಮೆಸ್ಕಾಮಲ್ಲಿ ಸಿಸ್ಟಮ್ ಇಂಜಿನಿಯರ್. ನನ್ನ ಯಜಮಾನರ ಹೆಸರು ಲತೇಶ್, ಅವರು ಸಿವಿಲ್ ಕಾಂಟ್ರಾಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಮದುವೆ ಆದ ದಿನಾಂಕ ಆಗಸ್ಟ್ 22, ಮನೆ ಉಳ್ಳಾಲ. ನನ್ನ ಧರ್ಮಪತ್ನಿಯ ಹೆಸರು ವಿನುತಾ, ಊರು ಬೆಜ್ಜ. ಇವರು BE ಮಾಡಿದ್ದಾರೆ, ಶಿಶು ಮಂದಿರ ಸಕ್ರಿಯ ಕಾರ್ಯಕರ್ತರು. ನನ್ನ ಪತಿಯ ಹೆಸರು ಕಿರಣ್ ಕುಮಾರ್ ಕಜೆ, ಇವರು ಅಲ್ಬರ್ಸನ್ಸ್ ಕಂಪನಿಯಲ್ಲಿ ಸೇಲ್ಸ್ ಆ್ಯಂಡ್ ಸರ್ಕ್ಯೂಟ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಇವರು ಶಿಶು ಮಂದಿರ ಸಕ್ರಿಯ ಕಾರ್ಯಕರ್ತ. ನಮ್ಮ ಮನೆ ಕಿನ್ಯ ಕಜೆ. ರಕ್ಷಿತಾ ಅಂತ, ಆಲ್ವಾಸ್ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನನ್ನ ಯಜಮಾನರ ಹೆಸರು ಜಯರಾಜ್ ಕೊಣಾಜೆ ಅಂತ, ನಮ್ಮೂರು ಕೊಣಾಜೆ. ಮದುವೆ ಆಗಿದ್ದು ಆಗಸ್ಟ್ 20ನೇ ತಾರೀಕು. ಮತ್ತು ಅವರು ಎನೋಪೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ. ನನ್ನ ಧರ್ಮಪತ್ನಿ ಹೆಸರು ಶ್ವೇತಾ, ತಾಯಿಯ ಮನೆ ಸುಭಾಷ್ ನಗರ. ಮದುವೆಯಾದ ದಿನಾಂಕ 24 ನವೆಂಬರ್ 2019. ನನ್ನ ಯಜಮಾನರ ಹೆಸರು ದೀಪಕ್, ಅವರು ಮರದ ಕೆಲಸ ಮಾಡ್ತಾರೆ. ಹೆಸರು ಸವಿತಾ, ಊರು ಸಜಿಪ ಕೊಲ್ಯ, KS ಹೆಗ್ಡೆ ಹಾಸ್ಪಿಟಲ್ ವರ್ಕ್ ಮಾಡ್ತಿದ್ದಾರೆ. ನನ್ನ ಧರ್ಮಪತಿಯ ಹೆಸರು ಕೀರ್ತೀಶ್, ಇವರು ಏನಪ್ಪಯ್ಯ ಫುಡ್ ಕ್ರಾಫ್ಟಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಬಗಬೀಲದಿಂದ ಬಂದಿದ್ದೇವೆ, ದೇರ್ಲಕಟ್ಟೆ. ನಮ್ಮ ಮದುವೆ ನವೆಂಬರ್ 25, 2020ರಲ್ಲಿ ಆಯಿತು. ನನ್ನ ಧರ್ಮಪತ್ನಿಯ ಹೆಸರು ದೀಕ್ಷಿತಾ, ಅವರು ಉಳಾಯಿಬೆಟ್ಟು, ಹೊಮಂಜೂರು ಉಳಾಯಿಬೆಟ್ಟು ಮನೆ. BCom ಆಗಿದೆ, ಕೆಲಸ ಹೋಗಲಿಲ್ಲ. ಐಡಿಯಲಲ್ಲಿ ಅಕೌಂಟೆಂಟ್ ಆಗಿದ್ಲು, ಇನ್ನು ಹೋಗ್ಬೇಕಷ್ಟೇ. ನನ್ನ ಯಜಮಾನರ ಹೆಸರು ಮಾಧವ್ ತಟ್ಟಾಜಿ, ಪಂಚಮಿ ಡಿಸ್ಟ್ರಿಬ್ಯೂಟರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಶಿಶು ಮಂದಿರದ ಕಾರ್ಯಕರ್ತರು. ನಮ್ಮದು ಮನೆ ಕಿನ್ಯ, ಮದುವೆಯ ದಿನಾಂಕ ಮೇ 26. ನನ್ನ ಧರ್ಮಪತ್ನಿಯ ಹೆಸರು ಅಪೂರ್ವ, ಕೊಲ್ಯ ಪರ್ಯತೂರಿನಲ್ಲಿ ಮನೆ, ಉದ್ಯೋಗ ಅಕೌಂಟ್ಸು, ಇಲ್ಲಿ ಕುತ್ತಾರ್ನಲ್ಲಿ. ನನ್ನ ಯಜಮಾನರ ಹೆಸರು ಪ್ರೀತಮ್, ಅವರು ಬಗಂಬಿದದಲ್ಲಿ ವಾಸವಾಗಿರುತ್ತಾರೆ. ಇವರು ಮೊದಲು AC ಮೆಕ್ಯಾನಿಕ್ ಆಗಿದ್ದರು, ಬಟ್ ಈಗ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮದು ಮದುವೆ ಜೂನ್ 16, 2021ರಲ್ಲಿ ನಡೆದಿದೆ. ಈಗ ಬಗಂಬಿಲದಲ್ಲಿದ್ದೇನೆ. ನನ್ನ ಧರ್ಮಪತ್ನಿ ಹೆಸರು ಸೌಮ್ಯ ಪ್ರಭು, ಗೃಹಿಣಿ ಆಗಿದ್ದಾರೆ ಮನೆಯಲ್ಲಿ. ನನ್ನ ಯಜಮಾನರ ಹೆಸರು ವಿನಯ್ ನಾಯಕ್, ಉದ್ಯೋಗ ಎಲೆಕ್ಟ್ರಿಷಿಯನ್ ಕಾಂಟ್ರಾಕ್ಟ್. ಜನವರಿ 6, 2021ಕ್ಕೆ ವಿವಾಹದಿ. ನನ್ನ ಪತ್ನಿಯ ಹೆಸರು ಕಾವ್ಯ, ಮನೆ ಇನೋಲಿ, ಎನೋಪೋ ಹಾಸ್ಪಿಟಲ್ನಲ್ಲಿ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ನನ್ನ ಯಜಮಾನರ ಹೆಸರು ಪ್ರಜ್ವಲ್, ಅವರು ಲೋಹಾಟೆಕ್ ಕಂಪನಿಯಲ್ಲಿ CNC ಮೆಕ್ಯಾನಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಊರು ಉಳ್ಳಾಲ. ಎಲ್ಲರಿಗೂ ನಮಸ್ಕಾರ. ನನ್ನ ಶ್ರೀಮತಿಯ ಹೆಸರು ಜ್ಯೋತಿ ಲಕ್ಷ್ಮಿ ಅಂತ, ಅವಳು ಪುತ್ತೂರಿನ ಮುಖ್ಯ ಅವಳು. ಮತ್ತು ಈಗ ಮೆಲ್ಕಾರ್ನಲ್ಲಿ SBI ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾಳೆ. ಇವರು ಗೋಪಿನಾಥ್ ತಿಲಕ್,
KSHD ಇನ್ಸ್ಟಿಟ್ಯೂಷನಲ್ಲಿ ದಂತವೈದ್ಯಕೀಯ ವಿಭಾಗದ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮದುವೆ ಆದ ದಿನಾಂಕ 26 ಆಗಸ್ಟ್ 2018. ಗೋಪಿನಾಥ್. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಪತ್ನಿಯ ಹೆಸರು ರಶ್ಮಿತಾ ಮಲಲಿ ಕ್ರೀನಿ. ನನ್ನ ಯಜಮಾನ್ರ ಹೆಸರು ಲೋಕೇಶ್. ಮದುವೆ ಆದದ್ದು ಜನವರಿ 11, 2021. ಎಣ್ಣೆದ ಮಿಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಧರ್ಮಪತ್ನಿ ಹೆಸರು ಆಶಲತಾ, ಊರು ಬಜೂರು. ಇವರು DC ಆಫೀಸ್ನಲ್ಲಿ ಎಂಡೋಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಾರೆ. ನನ್ನ ಯಜಮಾನ್ರ ಹೆಸರು ರಂಜಿತ್. ಇವರು ಹಿಂದೂಸ್ತಾನ್ ಯೂನಿವರ್ಸಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಊರು ಕುತ್ತಾರು. ಮದುವೆಯಾದ ದಿನಾಂಕ 9/9/2021. ನನ್ನ ಧರ್ಮಪತ್ನಿಯವರ ಹೆಸರು ಶ್ರಾವ್ಯ, ಅಧ್ಯಾಪಕರಾಗಿದ್ದಾರೆ, ಉಪ್ಪಳದಲ್ಲಿ ಮನೆ. ಪತಿಯ ಹೆಸರು ರಂಗನಾಥ್ ಕೆ, ಮನೆ ಕೂಡ್ಲು, ಟೌನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಉದ್ಯೋಗಿಯಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಧರ್ಮಪತ್ನಿ ಹೆಸರು ಪವಿತ್ರ, ಊರು ಸುಬ್ರಹ್ಮಣ್ಯ ಹತ್ತಿರ ಕಟ್ಟ ಅಂತ. B.Ed ಕಂಪ್ಲೀಟ್ ಆಗಿದೆ, ಗೃಹಿಣಿ. ಎಲ್ಲರಿಗೂ ನಮಸ್ಕಾರ. ನನ್ನ ಪತಿಯ ಹೆಸರು ಲಕ್ಷ್ಮೀಶ. ಇವರು ಮಿಯಪದವು ಶಾಲೆಯಲ್ಲಿ ಹಿಂದಿ ಟೀಚರ್ ಆಗಿದ್ದಾರೆ. ಮನೆ ಮಿತ್ತಾಳ. ನಮ್ಮ ಮದುವೆಯಾದ ದಿನಾಂಕ ಏಪ್ರಿಲ್ 25, 2021. ಎಲ್ಲರಿಗೂ ನನ್ನ ಧರ್ಮಪತ್ನಿಯ ಹೆಸರು ಕಾವ್ಯ. ಇವಳು ಪುತ್ತೂರು ಪರ್ಪುಂಜದಿಂದ ಬಂದಿದ್ದಾರೆ. ನನ್ನ ಪತಿಯ ಹೆಸರು ನಾಗಪ್ರಸಾದ್, ಮಂಗಳೂರಲ್ಲಿ ಚಿನ್ನದ ಕೆಲಸ ಮಾಡ್ತಿದ್ದಾರೆ. ಆಗಸ್ಟ್ 22ಕ್ಕೆ ಪುತ್ತೂರು ವಿಶ್ವಕರ್ಮ ಹಾಲ್ನಲ್ಲಿ ಮದುವೆಯಾಗಿದೆ. ಗೃಹಿಣಿ, ಆಗಸ್ಟ್ 22 ಇದೇ ವರ್ಷ. ಎಲ್ಲರಿಗೂ ನಮಸ್ತೆ. ನನ್ನ ಧರ್ಮಪತ್ನಿಯ ಹೆಸರು ದೀಪ್ತಿ. ಅವಳು ಬಸರೂರಿನವಳು, ಅಲ್ಲಿ ಟೀಚರಾಗಿ ಕೆಲಸ ಮಾಡ್ತಿದ್ಲು. ಈಗ ಸದ್ಯಕ್ಕೆ ಮನೆಯಲ್ಲಿ ಗೃಹಿಣಿಯಾಗಿದ್ದಾಳೆ. ಎಲ್ಲರಿಗೂ ನಮಸ್ತೆ. ನನ್ನ ಯಜಮಾನರ ಹೆಸರು ಗುರುಪ್ರಸಾದ್. ಇವರು ಆನಿಮೇಷನ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಮದುವೆ ಆದ ದಿನಾಂಕ ಡಿಸೆಂಬರ್ 28. ನಾವೀ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಉದ್ದೇಶ ಏನಂದರೆ, ನಮ್ಮೂರಲ್ಲಿ ಕೂಡ ಶಿಶು ಮಂದಿರ ಉಂಟು, ಆದರೆ ನವದಂಪತಿಗಳ ಸಮಾವೇಶ ಅನ್ನೋದು ತುಂಬ ಹೊಸ ಕಾರ್ಯಕ್ರಮ ಆಗಿ ನನಗೆ ಕಂಡಿತ್ತು. ಸೊ ಕಾರ್ಯಕ್ರಮ ಹೇಗುಂಟು ಅಂತ ನೋಡುವ ಒಂದು ಕುತೂಹಲದಿಂದ ನಾವು ಬಂದಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಧರ್ಮಪತ್ನಿಯ ಹೆಸರು ಅಕ್ಷತಾ ಕೋಟ್ಯಾನ್. ಇವಳ ಊರು ಬಂದ್ಬಿಟ್ಟು ಕೊಣಜೆ. ಇವಳು ಗೃಹಿಣಿ ಆಗಿದ್ದಾಳೆ. ನನ್ನ ಯಜಮಾನರ ಹೆಸರು ಶ್ರೀಧರ್. ಇವರು ತಲಪಾಡಿಯಲ್ಲಿ ಊರು. ಮತ್ತು ಇವರು ಕೋರಸ್ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾರೆ. ಮದುವೆಯಾದ ದಿನಾಂಕ ಮೇ 13, 2021. ಪರಿಚಯಿಸಿಕೊಂಡ ಎಲ್ಲ ನವದಂಪತಿಗಳಿಗೂ ಧನ್ಯವಾದಗಳು ಮತ್ತು ಸ್ವಾಗತವನ್ನು ಬಯಸ್ತಿದ್ದೇವೆ. ಇವಾಗ ನೆರೆದಿರುವಂಥ ಎಲ್ಲ ನವದಂಪತಿಗಳಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಂಘದ ಹಿರಿಯ ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ ಡಾಕ್ಟರ್ ಪ್ರಭಾಕರ್ ಭಟ್ ಅವರಿದ್ದಾರೆ. ಅವ್ರು ನಡೆಸಿಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೇಶವ ಶಿಶು ಮಂದಿರ ಕಿನ್ಯ ಇದು ನಡೆಸ್ತಾ ಇರುವಂಥ ಒಂದು ವಿಶೇಷವಾದಂತಹ ಸಾಮಾಜಿಕ ಕಾರ್ಯ, ಸಾಮಾಜಿಕವಾಗಿ ಪ್ರೇರಣೆ ಕೊಡುವಂಥ ಒಂದು ಕಾರ್ಯಕ್ರಮ. ಅದು ನವದಂಪತಿಗಳ ಸಮಾವೇಶ. ಈ ಸಮಾವೇಶದಲ್ಲಿ ಬಂದಿರುವಂಥ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಹೆಚ್ಚಿನವರೆಲ್ಲ ಈ ವರ್ಷ ಮದುವೆ ಆಗಿದ್ದಾರೆ, ಕೆಲವರು ಕಳೆದ ವರ್ಷ ಮದುವೆ ಆಗಿದ್ದಾರೆ. ಕಳೆದ ವರ್ಷ ನಮಗೆ ಭಾರಿ ಚೆನ್ನಾಗಿರುವಂಥ ನವದಂಪತಿ ಶಿಶು ಮಂದಿರ, ನವದಂಪತಿ ಕಾರ್ಯಕ್ರಮ ಶಿಶು ಮಂದಿರದಲ್ಲಿ ನಡೆಸಲಿಕ್ಕೆ ಆಗಲಿಲ್ಲ ನಮಗೆ. ಅದಕ್ಕೆ ಈ ವರ್ಷ ಮತ್ತೆ ಪ್ರಾರಂಭ ಮಾಡಿದ್ದೇವೆ. ಹೊಸ ಜೀವನಕ್ಕೆ ನೀವೆಲ್ಲರೂ ಪ್ರವೇಶ ಮಾಡಿದ್ದೀರ. 1 ವರ್ಷನೋ 1.5 ವರ್ಷನೋ 6 ತಿಂಗಳು 2 ತಿಂಗಳು ಹೀಗೆಲ್ಲ ಆಗಿದೆ. ಹಿಂದೂ ಸಮಾಜದಲ್ಲಿ ಮದುವೆಗೆ ಬಹಳ ಮಹತ್ವ ಇದೆ. ಉಳಿದೆಲ್ಲ ದೇಶಗಳಲ್ಲಿ ಅದೊಂದು ಮ್ಯಾರೇಜ್ ಆ್ಯಕ್ಟ್, ಒಂದು ಪ್ರೋಸೆಸ್ ಅಷ್ಟೇ. ಅದು ನಾನು ನಿನ್ನನ್ನು ಮದುವೆ ಆಗಿದ್ದೇನೆ, ನೀನು ನನ್ನನ್ನು ಮದುವೆ ಆಗಿದ್ಯಾ ಅಷ್ಟೇ. ಅದಕ್ಕಿಂತ ಮುಂದಿಂದು ಇಲ್ಲ. ಅದು ಆ ಇಲ್ಲದಕ್ಕೋಸ್ಕರ ಮುಂದೆ ದಿನಗಳಲ್ಲಿ ಗಡಿಬಿಡಿ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ನಾವು ಹೆಚ್ಚಂದರೆ ಒಂದು ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಹೋಗಿ ಅವರ ಹೆಸರು ರಿಜಿಸ್ಟರ್ ಆಗಬೇಕಷ್ಟೇ. ನಮ್ಮ ಹಿಂದೂ ಸಮಾಜದಲ್ಲಿ ರಿಜಿಸ್ಟ್ರೇಷನ್ ಅವಶ್ಯಕತೆ ಇರಲಿಲ್ಲ. ಇತ್ತೀಚೆಗೆ ರಿಜಿಸ್ಟ್ರೇಷನ್ ಆಗಬೇಕು ಅಂತ ಕಾನೂನು ಬಂದಿದೆ. ಆದರೆ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋಗಿ
ಅಲ್ಲಿ ಸಹಿ ಹಾಕಿ ಮಾಡುವಂಥ ಪದ್ಧತಿ ಇರಲಿಲ್ಲ. ಅದು ಕಾಗದದ ಮೇಲೆ ಬರೀತಾ ಇದ್ದಂಥದ್ದು. ಇದು ಹೃದಯದಲ್ಲಿ ಅಚ್ಚೊತ್ತಿರುವಂಥ ಸಂಗತಿ. ಇದು ಭಾವನೆಗೆ ಭಾರಿ ಪ್ರಮುಖವಾದಂಥ ಒಂದು ವಿಷಯ ನಮ್ಮಲ್ಲಿ ಮದುವೆ. 16 ಸಂಸ್ಕಾರಗಳನ್ನ ಹೇಳ್ತಾರೆ. 16 ಸಂಸ್ಕಾರಗಳಲ್ಲಿ ಭಾರಿ ಪ್ರಮುಖವಾದಂಥ ಸಂಸ್ಕಾರ ಇದು. ಗರ್ಭಾಧಾನದಿಂದ ಕೊನೆಗೆ ಶವ ಸಂಸ್ಕಾರದವರೆಗೆ 16 ಸಂಸ್ಕಾರ ಇದೆ ನಮ್ಮದು. ಇದೊಂದು ಮಹತ್ವವಾದಂಥ ಸಂಗತಿ. ಯಾಕೆ ಅಂತ ಕೇಳಿದರೆ, ಈಗ ಎಲ್ಲರೂ ಪರಿಚಯ ಮಾಡಿಕೊಂಡ್ರಿ. ಮದುವೆ ಹಿಂದಿನ ದಿವಸದವರೆಗೆ ನೀವು ಬೇರೆ ಬೇರೆ, ನಾನು ಅಂತ ಹೇಳ್ತಾ ಇದ್ರಿ ಅಂತ ನನಗೆ ಅನಿಸ್ತದೆ. ಮದುವೆ ಆದ ದಿನದಿಂದ ನಾನು ಬದಿಗೆ ಸರಿದು ನಾವು ಅಂತ ಹೇಳುವಂಥ ಒಂದು ಸಂಗತಿ ಬಂದುಬಿಡ್ತಲ್ಲಿ. ಮುಂದೆ ಏನೇ ಮಾಡಬೇಕಾದ್ರೂ ನಾವು ಮಾಡೋದು ಅಂತ. ಅಂದರೆ ನನ್ನ ಸ್ವಾರ್ಥವನ್ನು ಬಿಟ್ಟು, ನನ್ನ ಸ್ವಂತ ಹಿತಾಸಕ್ತಿಯನ್ನು ಬಿಟ್ಟು ನಾನು ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತೇನೆ ಅಂತ ಅರ್ಥ ಅದರದ್ದು. ಅದು ಗಂಡನೂ ಹೌದು, ಹೆಂಡತಿ ಹೌದು. ಅಲ್ಲಿವರೆಗೆ ನಾನು ಅಂತ ನನ್ನದೇನೆ ಯೋಚನೆ ಮಾಡ್ತಾ ಇದ್ದೆ. ಒಂದು ಹೆಜ್ಜೆ ಮೇಲೆ ಬಂದು, ಹಿಂದೂ ಸಮಾಜದಲ್ಲಿ ಒಂದು ನಂಬಿಕೆ ಇದೆ, ಇಲ್ಲಿ ಸಾಮಾನ್ಯ ಒಬ್ಬ ವ್ಯಕ್ತಿಯಾಗಿ ಹುಟ್ಟಿದರು, ನರನಾಗಿ ಹುಟ್ಟಿದರು, ಅವನು ನಾರಾಯಣನಾಗಬಹುದು ಅಂತ, ಅವನು ದೇವರಾಗಬಹುದು ಅಂತ. ಈಗ ರಾಮ ಕೃಷ್ಣರ ಕಥೆಯೆಲ್ಲ ನಾವು ಕೇಳಿದ್ದೇವೆ. ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟಿರೋದವರು ಈಗ ಎಲ್ಲರಿಂದ ಆರಾಧಿಸಲ್ಪಡ್ತಾ ಇದ್ದಾರೆ ಅವರು. ಅಯೋಧ್ಯೆ ವಿಷಯ ನಿಮಗೆಲ್ಲ ಗೊತ್ತು. ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ಆಗಬೇಕು ಅಂತ ಕಳೆದ 500 ವರ್ಷಗಳಿಂದ ಲಕ್ಷಾಂತರ ಜನ ತನ್ನ ಜೀವವನ್ನು ಬಲಿದಾನ ಮಾಡಿ ಹೋರಾಟ ಮಾಡಿ ಆ ದೇವಸ್ಥಾನ ಆಗಬೇಕು ಅಂತ ಯೋಚನೆ ಮಾಡಿದ್ದು. ಆ ಮನುಷ್ಯ ಯಾರದ ಕಡೆ ಸರ್ವಸಾಮಾನ್ಯ ದಶರಥ ಕೌಸಲ್ಯರಿಗೆ ಹುಟ್ಟಿದಂಥ ಒಂದು ಮಗು ಅಷ್ಟೇ. ಆದರೆ ನಿಧಾನವಾಗಿ ದೈವತ್ವವನ್ನು ಪಡೆದರು. ಅಂದರೆ ಜಗತ್ತಿನಲ್ಲಿ ಒಂದೇ ದೇಶ, ನೆನಪಿಟ್ಟುಕೊಳ್ಳಿ, ಒಂದು ನಮಗೆ ಅದು ಅಂದಾಜು ಇಲ್ಲ ಅಂತ ಕಾಣುತ್ತೆ, ದೇವರು ನಲಿದಾಡಿದಂಥ, ದೇವರು ಓಡಾಡಿದಂಥ, ದೇವರು ಜನ್ಮ ತಾಳಿದಂಥ ದೇಶ ಇದ್ದರೆ, ಭೂಮಿ ಇದ್ದರೆ, ನೆಲ ಇದ್ದರೆ ಅದು ಭಾರತ ಮಾತ್ರ. ಉಳಿದ ಎಲ್ಲ ದೇಶಗಳಲ್ಲಿ ಅವರು ಹೇಳಬೇಕಾದ್ರೆ ದೇವದೂತ ಅಂತ ಹೇಳ್ತಾರೆ. ದೇವರು ಬರಲಿಲ್ಲ ಅಲ್ಲಿ. ಅದಕ್ಕೆ ಉಳಿದೆಲ್ಲ ದೇಶಗಳಲ್ಲಿ ದೇವದೂತರು ಬಂದಿರುವಂಥದ್ದು. ನಮ್ಮಲ್ಲಿ ದೇವರೇ ಬಂದಿದ್ದಾರೆ. ನಮ್ಮಲ್ಲಿ ಅಂಥ ಪವಿತ್ರವಾದಂಥ ಭೂಮಿಯಲ್ಲಿ ನಮ್ಮ ಜನ್ಮ ಆಗಿದೆ. ನನಗೆ ಅನಿಸ್ತದೆ, ನಾವು ಹಿಂದಿನ ಜನ್ಮಗಳಲ್ಲಿ ಮಾಡಿದಂಥ ಪುಣ್ಯದ ಫಲವಾಗಿ ಈ ಮಣ್ಣಿನಲ್ಲಿ, ಈ ದೇಶದಲ್ಲಿ, ಈ ತಾಯಿಯ ಗರ್ಭದಲ್ಲಿ ಹಿಂದೂಗಳಾಗಿ ನಾವು ಹುಟ್ಟಿದ್ದೇವೆ. ನಾನಿದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಜಗತ್ತಿನ ಜನ ಎಲ್ಲ ಅಪೇಕ್ಷೆ ಮಾಡ್ತಾರೆ ಕೊನೆಗೆ ಅವರಿಗೆ ಮೋಕ್ಷ ಸಿಗಬೇಕಾದರೆ ಭಾರತಕ್ಕೆ ಬರಬೇಕು ಅಂತ. ಒಬ್ಬ ಜರ್ಮನಿಯಲ್ಲಿದ್ದಂಥ ಒಬ್ಬ ಮನುಷ್ಯನಿಗೆ ದೇವರನ್ನು ಕಾಣಬೇಕು ಅಂತ ಆಯ್ತಂತ. ಅವನಿಗೆ ದೇವರನ್ನು ಕಾಣಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಯಾರೋ ಹೇಳಿದರು, ನೀನು ತಪಸ್ಸು ಮಾಡು ಅಂತ. ತಪಸ್ಸು ಅಂದರೆ ಅವನಿಗೇನು ಗೊತ್ತಿರಲಿಲ್ಲ. ಆಮೇಲೆ ಯಾರೋ ಹೇಳಿದರು, ತಪಸ್ಸಿಗೆ ಶುರು ಮಾಡಿದ ಅವನು. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಅವನಿಗೆ ದೇವರು ಕಾಣಲಿಲ್ಲ. ಆಗ ಯಾರೋ ಸಿಕ್ಕಿದ್ರು, ನೋಡಿ ಮಾರ್ರೆ, ಇಷ್ಟು ದಿವಸ ನಾನು ಮಾಡ್ತಾಯಿದ್ದೆ ತಪಸ್ಸು, ಆದರೆ ದೇವರು ಕಾಣಲಿಲ್ಲ. ಅಯ್ಯೋ ಹುಚ್ಚ, ನಿನಗೆ ದೇವರು ಇಲ್ಲೆಲ್ಲಿ ಕಾಣ್ತಾನೆ? ನೀನು ದೇವರನ್ನು ಕಾಣಬೇಕು ಅಂತ ತಪಸ್ಸು ಮಾಡಬೇಕಾದ್ರೆ ಭಾರತಕ್ಕೆ ಹೋಗಬೇಕು ಅಂತ. ಭಾರತದಲ್ಲಿ ಬಂದ. ಸಾಮಾನ್ಯ ತಪಸ್ಸು ಮಾಡೋರಂಥವರೆಲ್ಲ ಗಂಗೆಯಲ್ಲಿ ಸ್ನಾನ ಮಾಡ್ತಾರೆ, ಆಮೇಲೆ ಹಿಮಾಲಯದ ತಪ್ಪಲಿನಲ್ಲಿ ಅವರು ತಪಸ್ಸು ಮಾಡ್ತಾರೆ. ಹಾಗೆ ಇವನು ಬಂದ, ಗಂಗೆಯಲ್ಲಿ ಸ್ನಾನ ಮಾಡಿದ. ಒಂದು ಕಲ್ಲಿತ್ತು, ಕಲ್ಲಿನ ಮೇಲೆ ಕೂತ ಸ್ನಾನ ಮಾಡಿಕೊಂಡ, ಆಮೇಲೆ ಹೋಗಿ ತಪಸ್ಸು ಮಾಡಿದ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ದೇವರು ಕಾಣಲಿಲ್ಲ. ಆಮೇಲೆ ಒಂದು ದಿವಸ ಈ ಬಿಳಿ ಜನರನ್ನು ನೋಡಿದಾಗ ನಮಗೆ ಕಂಡಾಪಟ್ಟೆ ಖುಷಿ ಇರ್ತದಲ್ಲ. ಈ ಬೈಕಿನಲ್ಲಿ ಯಾರು ಬಿಳಿ ಕಂಡಾಪಟ್ಟೆ ಬಿಳಿ ಬೇರೆ ದೇಶದವರು ಹೋದಾಗ ತುಳು ಮರೆದಿ ಒಬ್ಬನೇ ಅಂತ ನಮಗೆ ಅದೇ ಹುಚ್ಚು. ಅದಕ್ಕೋಸ್ಕರ ಇವನು ಬಂದು ಅಲ್ಲಿ ಸ್ನಾನ ಮಾಡೋದನ್ನೆಲ್ಲ ತುಂಬ ಜನ ನೋಡಿದರು. ವಿಚಿತ್ರ, ಯಾರೋ ಬಿಳಿ ಮನುಷ್ಯ ಇಲ್ಲಿ ಬಂದು ಸ್ನಾನ ಮಾಡೋದು. ಒಂದು ದಿವಸ ನೋಡಾಗ ಇವ ಇಲ್ಲ. ಇವ್ರಿಗಾದ್ರೂ ಇಡೀ ದಿವಸ ಅವನು ಬರಲಿಲ್ಲ, ದಿನ ಬರ್ತಾ ಇದ್ದ. ನೋಡಿದರೆ ಕಲ್ಲಿನ ಮೇಲೆ ಒಂದು ಸಣ್ಣ ಪತ್ರ, ಅದರ ಮೇಲೆ ಒಂದು ಕಲ್ಲಿಟ್ಟಿದ್ದಾರೆ ಹಾರಿ ಹೋಗೋದಾಗೆ. ಆ ಪತ್ರ ತೆಗೆದು ಓದಿದರೆ ಅದರಲ್ಲಿ ಏನು ಬರೆದಿದೆ ಅಂತ ಕೇಳಿದರೆ, ನಾನು ದೇವರನ್ನು ಪಡಿಬೇಕು ಅಂತ ಯೋಚನೆ ಮಾಡಿ ತಪಸ್ಸು ಮಾಡಿದೆ, ಜರ್ಮನಿಯಲ್ಲಿ ಆಗಲಿಲ್ಲ, ಭಾರತ ಅಂತ ಹೇಳಿದರು, ಭಾರತದಲ್ಲಿ ಬಂದೆ, ಆಗಲಿಲ್ಲ. ಈಗ ನನಗೆ ಜ್ಞಾನೋದಯ ಆಗಿದೆ. ಅದು ಏನು ಅಂತ ಕೇಳಿದರೆ,
ನೀನು ದೇವರನ್ನು ಕಾಣಬೇಕಾದ್ರೆ ಭಾರತದಲ್ಲೇ ಹುಟ್ಟಬೇಕು. ನೀನು ಭಾರತದಲ್ಲಿ ಹುಟ್ಟಿ ನೀನು ತಪಸ್ಸು ಮಾಡಿದರೆ ಮಾತ್ರ ನಿನಗೆ ದೇವರು ಕಾಣೋದು ಅಂತ. ಇಂಥ ಪವಿತ್ರವಾದಂಥ ಭೂಮಿಯಲ್ಲಿ ನಾವು ಅದಕ್ಕೆ ಹಿಡಿದು ಜನ್ಮ ಜನ್ಮಾಂತರಗಳ ಪುಣ್ಯದ ಆಧಾರದ ಮೇಲೆ ನಾವು ಹಿಂದೂಗಳಾಗಿ ಹುಟ್ಟಿದ್ದೇವೆ. ನಮಗೆಲ್ಲರಿಗೂ ಇದು ನೆನಪಿರಬೇಕು. ನಾವು ಸಾಮಾನ್ಯ ಅಲ್ಲ. ಇಡೀ ಜಗತ್ತಿನಲ್ಲಿ 204 ದೇಶ ಇದೆ ಅಂತ ಹೇಳಿದ್ರೆ 203 ದೇಶಗಳು ಬೇರೆ, ನಾವೇ ಬೇರೆ. ನಮ್ಮ ರೀತಿ ನೀತಿ ಪದ್ಧತಿ ಕ್ರಮಗಳು ಎಲ್ಲವೂ ಬೇರೆ. ಉಳಿದ ದೇಶ ಬೇರೆ, ನಮ್ಮದು ಬೇರೆ. ಹಾಗೆ ಇಲ್ಲಿದ್ದಂಥವನು ಅವನು ಪ್ರಯತ್ನ ಮಾಡಿದರೆ ಅವನು ಎತ್ತರಕ್ಕೆ ಇರ್ಬೋದು. ಅದಕ್ಕೋಸ್ಕರ ಮದುವೆ ಒಂದು ಹೆಜ್ಜೆ ಮೇಲಕ್ಕೆ ಬಂದದ್ದು. ಯಾಕೆಂದರೆ ನನ್ನ ಸ್ವಂತ ಸುಖವನ್ನು ಬಿಟ್ಟಿದ್ದೇನೆ ನಾನು. ಈಗ ನೀವೆಲ್ಲರೂ ಹಾಗೆ ಅಂತ ಯೋಚನೆ ಮಾಡಿದ್ದೇನೆ ನಾನು. ಗೊತ್ತಿಲ್ಲ ಏನು ಗಡಿಬಿಡಿಯಾಗಿದೆ ಅಂತ ಇಷ್ಟರೊಳಗೆ. ಯಾನ್ ಪನ್ಲೆಕ್ಕೇನೆ ಅವಳು ಅಂತ ಗಂಡನು ಹೇಳಿರ್ಬೋದು, ಹೆಂಡತಿ ಹೇಳಿರ್ಬೋದು. ಇಲ್ಲ, ಆಗೋದಿಲ್ಲ ಹಾಗೆ. ನಾನು ಹೇಳಿದಾಗೆ ಅಂತ ಆಗುವುದೇ ಇಲ್ಲ, ನಾವು ಹೇಳಿದಾಗೆ ಅಂತ ಆಗುದು. ಇಬ್ಬರು ಒಟ್ಟಾಗಿ ಯೋಚನೆ ಮಾಡಬೇಕು. ಅಭಿಪ್ರಾಯ ಬೇರೆ ಬೇರೆ, ಅದು ಎಲ್ಲ ಹಾಗೆ. ಅದು ಗಂಡನ ಅಭಿಪ್ರಾಯ ಬೇರೆ ಇರ್ಬೋದು, ಹೆಂಡತಿ ಅಭಿಪ್ರಾಯ ಬೇರೆ ಇರ್ಬೋದು. ಎಲ್ಲೇ ಒಂದು ಕಡೆಯಲ್ಲಿ ನಾವು ಒಂದು ಹೊಂದಾಣಿಕೆಗೆ ತಯಾರಾಗಿರಬೇಕು ನಾವು. ಅದು ಯಶಸ್ವಿ ಜೀವನ ನಡೆಸ್ತದೆ ನಮ್ಮದು. ಹಾಗೆ ನಾವು ಬೇರೆ ಬೇರೆ ಆಗಿದ್ದವರು ಒಂದಾಗಿ, 2 ದೇಹವಾದರೂ ಒಂದು ಆತ್ಮವಾಗಿ ನಾವು ಜೀವನವನ್ನು ನಡೆಸಲಿಕ್ಕೆ ಹೊರಟಿದ್ದೇವೆ. ನಾವು ಎಲ್ಲೋ ಇದ್ದವರು, ಹೇಗೋ ಇದ್ದವರು, ಅದು ಯೋಗದ ಒಂದು ಋಣಾನುಬಂಧ. ಅದು ನಮಗೆ ಅನಿಸೋದಿಲ್ವ? ಎಲ್ಲೋ ಇದ್ದ ಹುಡುಗಿ, ಎಲ್ಲೋ ಒಬ್ಬ ಹುಡುಗ, ಹೇಗೆ ಜೋಡಿ ಆದರೂ ಗೊತ್ತಿಲ್ಲ. ಅದಕ್ಕೂ ಒಂದು ದೇವ ಕೃಪೆ, ಅದು ದೈವ ಕೃಪೆಯಿಂದ ಆಗಿರುವಂಥದ್ದು ನಮ್ಮದು. ಹಾಗೆ ಮದುವೆ ಆಗಿದ್ದೇವೆ ನಾವು. ಹಾಗಾದರೆ ಮದುವೆಗೆ ಏನು? ಮದುವೆ ಅಂದರೆ ಏನು ನಮ್ಮದರಲ್ಲಿ ವಿಶೇಷ? ನಾವು ಸುಮ್ಮನೆ ಮದುವೆ ಆಗಲಿಲ್ಲ. ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿರೋದು 2 ಕಾರಣ, ಪ್ರಮುಖ ಕಾರಣಕ್ಕೋಸ್ಕರ ಮದುವೆ ಅಂತ. ಅದನ್ನೇ ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥಂ ಅಂತ ಹೇಳಿದರು. ಒಂದು ಧರ್ಮವನ್ನು ಬಿಟ್ಟು ನಮ್ಮ ಜೀವನ ಇಲ್ಲ. ಧರ್ಮದ ರೂಪ ಅದು ದೇವರು ಅಂತ ನಾವು ಕಾಣ್ತೇವೆ. ಧರ್ಮ ಅಂದರೆ ಏನು ಅಂತ ಹೇಳಿದಾಗ ತುಂಬ ಜನ ಅದನ್ನು ರಿಲಿಜನ್ನಿಗೆ ಹೋಲಿಸ್ತಾರೆ. ಹಿಂದೂ ರಿಲಿಜನ್ ಅಂತ. ಹಿಂದೂ ರಿಲಿಜನ್ ಅಲ್ಲ. ರಿಲಿಜನ್ ಅಂದರೆ ಒಬ್ಬ ದೇವರು, ಒಂದು ಪುಸ್ತಕ, ಒಂದು ಪದ್ಧತಿ, ಒಂದು ಪ್ರವಾದಿ, ಒಂದು ಪುಸ್ತಕ, ಒಂದು ಪದ್ಧತಿ. ಅದಕ್ಕೆ ಪ್ರವಾದಿ ಏನು ಹೇಳ್ತಾನೆ ಅದೇ ಪುಸ್ತಕದಲ್ಲಿದೆ, ಅದೇ ಕ್ರಮ ಮಾಡೋದು. ಅದು ರಿಲಿಜನ್. ನಮ್ಮ ದೇಶದಲ್ಲಿ ಆಗಿದ್ದದ್ದು 100 ಇದೆ. ಅದು ಶಂಕರಾಚಾರ್ಯರು ಹೇಳಿದ್ದಿರ್ಬೋದು, ಮಧ್ವಾಚಾರ್ಯ ಹೇಳಿದ್ದಿರ್ಬೋದು, ರಾಮಾನುಜಾಚಾರ್ಯ ಹೇಳಿರ್ಬೋದು, ಸಿಖ್ ಸಂತರು ಹೇಳಿರ್ಬೋದು, ಜೈನ ಪುರುಷರು ಹೇಳಿದ್ದಿರ್ಬೋದು. ಅಂತ 10 ರೀತಿ 100 ರೀತಿಯ ಮತಗಳಿದೆ. ಅವರೊಂದು ಪದ್ಧತಿ ಹೇಳ್ತಾರೆ, ಆ ಪದ್ಧತಿಯಲ್ಲೇ ಪೂಜೆ ಮಾಡಬೇಕು ನಾವು. ಯಾವ ದೇವರೇನು ಹೇಳ್ತಾರೆ ಆ ದೇವರಲ್ಲಿ ಪೂಜೆ. ಧರ್ಮ ಹಾಗೆಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಗಳಿಗೆ ಹೇಳಿದ್ದಾರೆ. 3 ಬಾರಿ ಆ ಪ್ರಶ್ನೆ ಬಂದಿದೆ. ಹಿಂದೂ ಧರ್ಮ ಅಂದರೆ ಏನು ಅಂತ ನೀವು ವಿಶ್ಲೇಷಣೆ ಮಾಡಬೇಕು ಅಂತ 3 ಬಾರಿ ನೀವು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೊಟ್ಟಿರುವಂಥದ್ದು. ಇಟ್ ಈಸ್ ಎ ವೇ ಆಫ್ ಲೈಫ್ ಅಂತ. ಅದೊಂದು ಜೀವನ ಪದ್ಧತಿ ಅಂತ. ಅದೊಂದು ಜೀವನ ಪದ್ಧತಿ. ಇದೇ ದೇವರನ್ನು ಪೂಜೆ ಮಾಡಬೇಕು, ಇದೇ ಹೊತ್ತಿನಲ್ಲಿ ಪೂಜೆ ಮಾಡಬೇಕು, ಈ ಕಡೆ ಮುಖ ಮಾಡಿ ಪೂಜೆ ಮಾಡಬೇಕು, ಈ ಹೆಸರಿನಿಂದಲೇ ಪೂಜೆ ಮಾಡಬೇಕು. ಇಲ್ಲವೇ ಇಲ್ಲ ನಮ್ಮಲ್ಲಿ. ಎಲ್ಲಿದೆ ಹಾಗೆ? ನಮಗೆ ಇಲ್ಲವೇ ಇಲ್ಲ ನಮ್ಮಲ್ಲಿ. ನಮ್ಮ ಮನೆಯಲ್ಲಿ ಎಷ್ಟು ದೇವರೇನೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಗಣಪತಿ, ಒಂದು ಸ್ವಲ್ಪ ಹೊತ್ತು ಅವನ ಅಪ್ಪ ಈಶ್ವರ, ಒಂದು ಸ್ವಲ್ಪ ಹೊತ್ತಾದಾಗ ಅವನ ಅಮ್ಮ ಪಾರ್ವತಿ, ಸಂಜೆ ಹೋಗಬೇಕಾದ್ರೆ ಕಲ್ಲು ಸಿಕ್ಕಿದ್ರೆ ಕಲ್ಲುರುಟಿ, ಪಂಜುರ್ಲಿ, ಉಳ್ಳಲ್ತಿ, ಎಷ್ಟು ಬೇಕಾದ್ರೆ ಇದೆ ನಮಗೆ. ಹಾಗಾಗಿ ದೇವರ ಹೆಸರಿನಲ್ಲಿ ಅಲ್ಲ, ಇನ್ನೊಂದೇನೋ ಇದೆ, ಅದು ಧರ್ಮದ ಹೆಸರಿನಲ್ಲಿ. ಅದಕ್ಕೋಸ್ಕರ ಜೀವನ ಪದ್ಧತಿ ಏನಿದೆ ಅದು ಧರ್ಮದ ಹೆಸರಿನಲ್ಲಿ ನಡೆಯುವುದು. ಅದಕ್ಕೋಸ್ಕರ ಧರ್ಮದ ಪ್ರಕಾರ ನಾವೇನಾದ್ರು ಕಾರ್ಯ ಮಾಡಬೇಕು ಅಂತಾರೆ, ಧಾರ್ಮಿಕ ಕೆಲಸ ಮಾಡಬೇಕು ಅಂತಾರೆ. ನಾವು ಗಂಡಸರು ಎಷ್ಟೇ ದೊಡ್ಡ ಜನ ಆಗಿರಲಿ, ನಮಗೆ ಮದುವೆ ಆಗಿರಲಿವರೆಗೆ ಪೂಜೆ ಹವನ ಹೋಮ ಮಾಡಲಿಕ್ಕೆ ಹಕ್ಕಿಲ್ಲ ನಮಗೆ. ಅಲ್ಲಿ ಭಟ್ರು ಹೇಳ್ತಾರಲ್ಲ ಕೊನೆಗೆ, ಅವಳಿಲ್ಲಿದ್ದಾಳೆ ಮಾರಾಯ ಅಂತ. ಅವಳಿಲ್ಲದಿದ್ದರೆ ಇಲ್ಲ ನಿನಗೆ. ಅದಕ್ಕೋಸ್ಕರ ಪೂಜೆ ಮಾಡಲಿಕ್ಕೆ ಹಕ್ಕು ಬರಬೇಕಾದರೆ ಒಬ್ಬಳು ಗೃಹಿಣಿ ನಮ್ಮ ಮನೆಗೆ ಬರಬೇಕು. ಹಾಗಿರ್ತಾಳೆ ಗೃಹಿಣಿ ಮತ್ತು ಗೃಹಸ್ಥ, ವ್ಯತ್ಯಾಸ ಇದೆ. ನಾವೆಲ್ಲ ಗಂಡಸರು ನಾವು ಒಂದು ಮನೆಯನ್ನು ಬೆಳಗಿಸ್ತೇವೆ, ನಮ್ಮ ಮನೆ ಮಾತ್ರ. ಗೃಹಿಣಿ ಆಗಲ್ಲ, ಅವಳು 2 ಮನೆಯನ್ನು ಬೆಳಗಿಸ್ತಾರೆ. ಒಬ್ಬಳು ಹೆಣ್ಣು ಮಗಳು ತನ್ನ ತಾಯಿಯ ಮನೆಯ ಬೆಳಕನ್ನು ಹಿಡ್ಕೊಂಡು ಗಂಡನ ಮನೆಗೆ ಬಂದು, ಗಂಡನ ಮನೆಯ ದೀಪವ ಜೊತೆಯಲ್ಲಿ ಸೇರಿಕೊಂಡು ಆ ಮನೆಗೆ ಶೋಭೆ ಕೊಡುವವಳು ಗೃಹಿಣಿ. ಅದಕ್ಕೋಸ್ಕರ ಭಾರತದ ಚಿಂತನೆ ಪೂರ್ತಿ ಅದು ತಾಯಿ ಆಧಾರದ ಮೇಲೆ. ಹೇಳಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಆ ರೀತಿಯ ಆಧಾರದ ಮೇಲೇ ಬದುಕ್ತಾ ಇರುವಂಥ. ಅದಕ್ಕೆ ನಾವು ಎಲ್ಲದರಲ್ಲೂ ತಾಯ್ತನವನ್ನು ಕಂಡೇವು. ನೀವು ನೆನಪಿಟ್ಕೊಳ್ಳಿ, ಹೆಣ್ಣನ್ನು ತಾಯಿ ಅಂತ ಕಂಡೇವು ನಾವು.
ಹಸುವನ್ನು ತಾಯಿ ಅಂತ ಕಂಡೆವು ನಾವು, ನದಿಯನ್ನು ತಾಯಿ ಅಂತ ಕಂಡೆವು ನಾವು, ಭೂಮಿಯನ್ನು ತಾಯಿ ಅಂತ ಕಂಡೆವು ನಾವು. ಎಲ್ಲೆಲ್ಲಿ ಕೃತಜ್ಞತೆ ನಾವು ಸಲ್ಲಿಸಬೇಕಾ ಅಂಥದಕ್ಕೆಲ್ಲದಕ್ಕೂ ತಾಯಿ ಅಂತ ಹೆಸರಿಟ್ಟೆವು ನಾವು. ಅದಕ್ಕೋಸ್ಕರ ತಾಯಿಯ ಪಾತ್ರ ನಮ್ಮ ಜೀವನದಲ್ಲಿ ಭಾರಿ ಮಹತ್ತರವಾದ್ದು. 1000 ವರ್ಷ ನಮ್ಮ ದೇಶ ಮೇಲೆ ಆಕ್ರಮಣ ಆಯಿತು. ಒಂದು 750 ವರ್ಷ ಕಾಲ ಮುಸಲ್ಮಾನರು, ಒಂದು 250 ವರ್ಷ ಕಾಲ ಕ್ರಿಶ್ಚಿಯನ್ರು. ಅವರು ಸುಮ್ಮನೆ ಆಕ್ರಮಣ ಮಾಡಲಿಲ್ಲ. ಪುಸ್ತಕದಲ್ಲೆಲ್ಲ ಬರೆದಿರ್ತಾರೆ, ಅವರು ಹಣವನ್ನು ಸಂಪತ್ತನ್ನು ಲೂಟಿ ಮಾಡಲಿಕ್ಕೆ ಬಂದದ್ದು. ಅದು ಸಣ್ಣ ವಿಷಯ. ಎರಡನೇದವರು ಈ ದೇಶದಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪನೆ ಮಾಡಬೇಕು ಅನ್ನುವ, ಸುಮ್ಮನೆ ಲೂಟಿ ಮಾಡಿ ಹೋಗಲಿಲ್ಲ ಅವರು ಅಧಿಕಾರವನ್ನು ಸ್ಥಾಪನೆ ಮಾಡಿದರು. ಅಷ್ಟಕ್ಕೆ ನಿಲ್ಲಿಲ್ಲ ಅವರು. ಅವರ ಮುಂದಿನ ದಿನಗಳಲ್ಲಿ ಅವರು ಯೋಚನೆ ಮಾಡಿದರು, ಇಲ್ಲಿರುವಂಥ ಹಿಂದೂ ಸಮಾಜವನ್ನು ಒಂದು ಮುಸಲ್ಮಾನ್ ಮಾಡಬೇಕು ಅಥವಾ ಹಿಂದೂ ಸಮಾಜವನ್ನು ಕ್ರಿಶ್ಚಿಯನ್ ಮಾಡಬೇಕು. ಇದಕ್ಕೋಸ್ಕರ ಅವರು ಕಟಿಬದ್ಧರಾಗಿ ಬಂದಿರುವಂಥದ್ದು ಈ ದೇಶಕ್ಕೆ. ಅದಕ್ಕೋಸ್ಕರ ಇಲ್ಲಿದ್ದಂಥ ಹಿಂದೂ ದೇವಸ್ಥಾನಗಳು, ದೈವಸ್ಥಾನಗಳು, ನಂಬಿಕೆಗಳು ಅದನ್ನೆಲ್ಲ ನಾಶ ಮಾಡಿದರೆ ನಾವೆಲ್ಲ ಈ ದೇಶ ಎಲ್ಲ ಮತಾಂತರ ಆಗಿಬಿಟ್ಟು ಮುಸಲ್ಮಾನ್ ಕ್ರಿಶ್ಚಿಯನ್ ಆಗ್ತದೆ ಅಂತ ಯೋಚನೆ ಮಾಡಿದರು. ಅದಕ್ಕೆ ಹೇಳ್ತಾರೆ 40,000ಕ್ಕಿಂತ ಹೆಚ್ಚು ದೇವಸ್ಥಾನ, ಮಸೀದಿಗಳು, ದೇವಸ್ಥಾನ, ದೈವಸ್ಥಾನ ಇದನ್ನೆಲ್ಲವನ್ನು ಪುಡಿ ಮಾಡಿದರು ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ರು. ಅದಾದ ಮೇಲೆ 47ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದು ಮೊನ್ನೆವರೆಗೆ ನಮ್ಮ ಮೇಲೆ ಅನ್ಯಾಯನೇ ನಡೀತು, ಹಿಂದೂ ಸಮಾಜದ ಮೇಲೆ. ಸೆಕ್ಯುಲರ್ ಅಂತ ಹೇಳುವಂಥ ಹೆಸರಿನಲ್ಲಿ ಏನು ಅನ್ಯಾಯ ಮಾಡ್ಬೋದು ಹಿಂದೂಗಳಿಗೆ ಅದೆಲ್ಲವನ್ನು ಮಾಡಿದರು. ಆದರೂ ನಾವು ಇವತ್ತು 100ಕ್ಕೆ 79ರಷ್ಟಿದ್ದೇವೆ. ನಮ್ಮದು 50ನೇ ಇಸ್ವಿಯಲ್ಲಿ 97 ಇತ್ತು, ಈಗ ಉಲ್ಟಾಗಿದೆ 79 ಇದ್ದೇವೆ ನಾವು. ಹಾಗೆ ಹೇಗೆ ಉಳಿದೆವು ನಾವು? ಇಷ್ಟೆಲ್ಲ ಅನ್ಯಾಯ, ಇಷ್ಟೆಲ್ಲ ಅತ್ಯಾಚಾರ ಆದ ಮೇಲೆ ಹೇಗೆ ಉಳಿದೆವು ಅಂತ ಕೇಳಿದರೆ, ನಮ್ಮ ಧರ್ಮ ಸಂಸ್ಕೃತಿ ಅದರ ಕೇಂದ್ರ ಬಿಂದು ಹೊರಗೆ ನೋಡಿದಾಗ ಅದು ದೈವಸ್ಥಾನ ಅಂತ ಕಂಡರು. ಅದೆಲ್ಲದರ ಕೇಂದ್ರ ಬಿಂದು ಅದು ನಮ್ಮ ಮನೆ, ಅದು ನಮ್ಮ ಕುಟುಂಬ. ಕುಟುಂಬದಲ್ಲಿ ಯಾರು ಅಂತ ಕೇಳಿದ್ರೆ ತಾಯಿಯೇ ನಮ್ಮ ಮೂಲ ಶಕ್ತಿ. ತಾಯಿಯಲ್ಲೇ ಎಲ್ಲ ಪಡೆದಿರುವಂಥದ್ದು. ನಾನಾಗ ಹೇಳಿದೆಲ್ಲ, ನಾವು ಸುಮ್ಮನೆ ಹೊರಗಡೆ ಹೋಗಿ ಮೀಸೆ ಬಿಟ್ಟು ಒಂದು 4 ಮುಕ್ಕಾಲು ಸಂಪಾದನೆ ಮಾಡಿಕೊಂಡು ಬರ್ಬೋದು. ಮನೆಯ ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳೋಳು ತಾಯಿ. ನಾಳೆ ಈ ಹಬ್ಬ ಉಂಟು, ಹೀಗೆ ಉಂಟು, ಹೀಗಿರಬೇಕು, ನೀವು ಹೀಗಿರಬೇಕು, ಯಾರು ಹೇಳೋಳು? ತಾಯಿಯೇ ಹೇಳೋದು. ಅವಳಿಂದಾಗಿ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅದು ಚಲಾವಣೆಯಲ್ಲಿ ಉಂಟು ಇವತ್ತು. ಅದಕ್ಕೋಸ್ಕರ ಹೆಣ್ಣು ನಮ್ಮ ಜೀವನದ ಭಾರಿ ಪ್ರಮುಖ, ಅರ್ಧ ಅಲ್ಲ ಅದು, ಅದಕ್ಕಿಂತ ಹೆಚ್ಚು. ಆ ರೀತಿಯ ಒಂದು ಜೀವನದ ವೈಶಿಷ್ಟ್ಯ ಮದುವೆ ಇದ್ದದು. ಅದಕ್ಕೋಸ್ಕರ ನೀವು ಈಗ ಮದುವೆ ಆಗಿದೆ, ನಿಮಗೆ ಪೂಜೆ ಮಾಡಿಸಿದ್ದೀರಿಲ್ಲ ಗೊತ್ತಿಲ್ಲ, ಸತ್ಯನಾರಾಯಣ ಪೂಜೆ, ಶನಿ ಪೂಜೆ, ಇನ್ನೊಂದು ಎಂಥದ್ದೆಲ್ಲ ಪೂಜೆ ಮಾಡಿಸ್ಬೇಕಾದ್ರೆ ಮನೆಯಲ್ಲೇ ಹೊರಗಡೆ ನೀವು ಒಟ್ಟಿಗೆ ಕೂತಾಗ ಕೊನೆಗೆ ಭಟ್ರು ಹೇಳ್ತಾರೆ, ಈರೊಂಜಿ ಚೌಂಟು ನೀರು ಪಾಡ್ಲಮ್ಮ ಹೇಳಿದಾರಲ್ಲ, ಯಾನು ಪಾಡುಜ್ಜಿ ಅಂತ ಹೇಳಿದರೆ ಇಲ್ಲ, ಮುಗೀತು, ಮತ್ತೆ ನಿಮ್ಮ ಪುಣ್ಯವೇ ಇಲ್ಲ. ಅವಳು ಒಪ್ಪಿಗೆ ಕೊಡಲೇಬೇಕು. ಎಂಥ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಒಂದು ಸಂಗತಿ ಇದೆ ನೋಡಿ. ನಮಗೆ ಪೂಜೆ ಮಾಡಲಿಕ್ಕೆ ಇವಾಗ ಕೂತ್ಕೊಳ್ಬೇಕು, ಪೂಜೆ ಎಲ್ಲ ಮಾಡಬೇಕು, ಒಪ್ಪಿಗೆ ಅವಳದು ಬೇಕು. ಆ ರೀತಿಯ ಒಂದು ವ್ಯವಸ್ಥೆ. ಅದಕ್ಕೋಸ್ಕರ ಧರ್ಮವನ್ನು ನಡೆಸಿಕೊಡುವವಳು, ಸಂಸ್ಕೃತಿಯನ್ನು ಹೇಳಿಕೊಡುವವಳು, ಜೀವನ ಮೌಲ್ಯಗಳನ್ನು ಆರಾಧನೆ ಮಾಡುವವಳು ಅವಳು ತಾಯಿ. ಅದಕ್ಕೋಸ್ಕರ ಹೆಣ್ಣು ಮಗಳು ನಮ್ಮ ಮನೆಗೆ ಬಂದರೆ ಆ ಮನೆಗೆ ಒಂದು ಶೋಭೆ ಅಂತ. ಅದಕ್ಕೋಸ್ಕರ ಧರ್ಮ ಅಂತ ಹೇಳಿರೋದು, ಮದುವೆ ಆಗಿರುವಂಥದ್ದು ಈ ಧರ್ಮವನ್ನು ಮುಂದೆ ನಡೆಸ್ಕೊಂಡು ಹೋಗಲಿಕ್ಕೆ. ಎರಡನೇದು ಪ್ರಜಾಭಿವೃದ್ಧಿ. ಇನ್ನೊಂದೇನು ಕೆಲಸ? ಪ್ರಜಾಭಿವೃದ್ಧಿ ಅಂದರೆ ಸಂತಾನಾಭಿವೃದ್ಧಿ. ಸಂತಾನಾಭಿವೃದ್ಧಿ ಅಂದರೆ ಮಕ್ಕಳಾಗೋದು ಅಂತ. ಎಷ್ಟು ಮಕ್ಕಳು ಕೇಳಿದರೆ ಇತ್ತೆ ಬಿಡ್ಚಿ ಅಂತ ಸುಮಾರು ಜನ. ಆಮೇಲೆ ಭಾರಿ ಬಂಗಡು ಒಂಜಿ ತತ್ತದ ರಡ್ಡು, ಅಲ್ಲಿಗೆ ಮುಗಿದೋಯ್ತು. ನಮ್ಮ ಎಲ್ಲರ ಅಪೇಕ್ಷೆ ಇದೆ, ನಮ್ಮ ಹಿರಿಯರ ಅಪೇಕ್ಷೆ ಇದೆ, ಕನಿಷ್ಠ 3 ಮಕ್ಕಳಾದರೂ ಆಗಬೇಕು ಅಂತ. ಕೆಲವರಿಗೆ ಗಾಬರಿ ಆಗೋದು, ಮುಳ್ತಿದ್ದ ಪೋಪೆ ಮಾರೆ ಮಧ್ಯಾಹ್ನದ ಕ್ಯಾನ್ ತುಜ್ಜಿ ಅಂತ ಹೇಳಲಿಕ್ಕೆ ಸಾಕು, ಮುಗ್ಲು ಮೂಜ್ಜೋಗ್ಲೇನು ಪಣ್ಪೇರೆ ಅಂತ. 2 ಕಾರಣಕ್ಕೋಸ್ಕರ ಮನೆಯಲ್ಲಿ ಮಕ್ಕಳಿಷ್ಟು ಆನಂದ, ಖುಷಿ, ಸಂತೋಷ, ಅವರ ಹಾರಾಟ, ಚೀರಾಟ, ಬೊಬ್ಬೆ, ಕೋಪ, ರಾಜಿ ಅದೆಲ್ಲ ಮನೆಯ ತಂದೆ ತಾಯಿಗೆ ಸಂತೋಷ ತರುವಂಥ ಸಂಗತಿ. ಮಕ್ಕಳು ಇರಬೇಕಮ್ಮ ಅಂತ ಹೇಳ್ತಾರಲ್ಲ, ಮನೆಗೆ ಆನಂದ, ಖುಷಿ ಕೊಡುವಂಥದ್ದು ಮಕ್ಕಳ. ಎರಡನೇ ಭಾರಿ ಪ್ರಮುಖವಾದ ಇವತ್ತಿನ ಕಾಲದ ಕರೆ ಇರುವಂಥದ್ದೇ ನಮ್ಮ ಸಂಖ್ಯೆ ಕಡಿಮೆ ಆಗಿದೆ. ಮದುವೆ ಅಂದರೆ ಅದೊಂದು ಸಾಮಾಜಿಕ ಕಾರ್ಯ. ಅದು ಇಲ್ಲಿವರೆಗೆ ಮೊನ್ನೆ ಮದುವೆ ಆಗೋವರೆಗೆ ನೀವು ಒಬ್ಬೊಬ್ಬರೇ, ನಾನಾಗ ಹೇಳಿದಲ್ಲ, ನೀವು ಒಬ್ಬರೇ. ಈಗ ಏನಾಗಿದೆ, ನಾವಿಬ್ಬರು ನಮಗಿಬ್ಬರಲ್ಲ, ನಾವು ಇಬ್ಬರಿದ್ದೇವೆ. ಈಗ ಇಬ್ಬರು ಅಂದ ಕೂಡಲೇ ಅದು ಸಮಾಜ ಅಂತಾಯ್ತು.
ನಾನಿಬ್ಬರು ಮುಂದೆ ಮತ್ತೆ ಆಗ್ತಾ ಹೋಗುವಂಥದ್ದು. ಅದು ಸಮಾಜದ ಪ್ರಕ್ರಿಯೆ. ಅದಕ್ಕೋಸ್ಕರ ನಮಗೆಲ್ಲರಿಗೂ ನನ್ನ ಸ್ವಂತ ಸುಖದ ಜೊತೆಯಲ್ಲಿ ಒಂದು ಸಾಮಾಜಿಕ ಬದ್ಧತೆ ಇದೆ ನಮಗೆ ಅಂತ, ಪ್ರತಿಯೊಬ್ಬರಿಗೊಂದು ಸಾಮಾಜಿಕ ಬದ್ಧತೆ ಇದೆ ಅಂತ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ನಮ್ಮ ಮನೆಯ ಸಂಖ್ಯೆ ಹೆಚ್ಚಿದ್ದರೆ ಮುಂದಿನ ಒಂದು 10 ವರ್ಷದಲ್ಲಿ, 20 ವರ್ಷದಲ್ಲಿ, 25 ವರ್ಷದಲ್ಲಿ ನಾವು ಸರ್ವನಾಶ ಆಗುವುದನ್ನು ತಪ್ಪಿಸಬಹುದು ಅಂತ. ಸರ್ವನಾಶದ ಕಡೆಗೆ ಹೋಗ್ತಾ ಇದೆ. ಎಲ್ಲ ಅಂಕೆ ಸಂಖ್ಯೆ ನೀವು ಲೆಕ್ಕ ಎಲ್ಲ ತಗೊಂಡು ನೋಡಿದಾಗ ಇದೇ ಕಾಣ್ತದೆ. ಹಿಂದೂ ಸಮಾಜ ಮುಂದೆ ಹೀಗೆ ಇದ್ದರೆ ನನಗೆ ಒಂದೇ ಸಾಕು, ಇಲ್ಲದಿದ್ರೂ ತೊಂದರೆ ಇಲ್ಲ, ಎಂಗ್ಳು ಗಮ್ಮತ್ತಿಗೋಸ್ಕರ ಮದುವೆನೇ, ಹೀಗೆ ಬರೀ ಮಾತಾಡ್ತಾ ಇರ್ತಾರಲ್ಲ, ಇದು ಒಂದೇ ವಿಷಯ ಅಲ್ಲ ಅಂತ. ಸಾಮಾಜಿಕ ಒಂದು ಜವಾಬ್ದಾರಿ ಇದೆ ನಮಗೆ ಅಂತ. ಈ 2 ಕಾರಣ, ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥಂ. ನಮ್ಮ ಎಲ್ಲ ಹಿರಿಯರು ಹೇಳ್ತಾರೆ, ನಮಗೆ ಕೇಳಲಿಕ್ಕೆ ಪುರುಸೊತ್ತಿರೋದಿಲ್ಲ. ಯಾರೋ ಒಬ್ಬ ಬಂದು ಬೆಸ್ಟ್ ವಿಶಸ್ ಅಂತ ಹೇಳಿದಾಗ ಅವನನ್ನು ನೋಡ್ತಾರೆ. ಈ ಭಟ್ರು ಏನು ಹೇಳ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ, ಅವ್ರು ಏನು ಹೇಳ್ತಾರೆ ನಮಗೆ ಅಂತ. ಅದಕ್ಕೋಸ್ಕರ ಈ 2 ಕಾರಣಕ್ಕೋಸ್ಕರ ಮದುವೆ. ಮುಂದೇದು ಸಾಮಾನ್ಯ ಹುಡುಗಿಯನ್ನು ಕೇಳ್ತಾರಂತೆ, ಕನ್ಯಾ ನೀನಿಲ್ಲಿ ಏನು ಚೆಪ್ಪುಡು ಅಂತ. ಎಲ್ರಿಗೂ ತುಳು ಬರುತ್ತಾ? ಗಂಡನ ಮನೆ ಹೇಗಿರಬೇಕು ಕೂಡಲೇ ಎಲ್ರಿಗೂ ಬರೋದು. ಈಗ ಬಿಡಿ, ಈಗ ಎಲ್ಲರದ್ದು ಟ್ಯಾರೇಸಿನ ಮನೆ ಆಗಿದೆ, ಅದರೊಳಗೆ ಒಂದು ಟಿ ವಿ ಇದ್ದರೆ, ಒಂದು ಫ್ರಿಜ್ ಇದ್ದರೆ, ಒಂದು ವ್ಯಾಕ್ಯೂಮ್ ಇದ್ದರೆ, ಅದೆಲ್ಲ ಇದ್ದರೆ ಅದು ಒಳ್ಳೆ ಮನೆ ಅಂತ. ಅದು ಒಳ್ಳೆ ಮನೆ ಅಲ್ಲ, ಅದು ಚಂದದ ಮನೆ. ಅದನ್ನು ನಾವು ನಿರ್ಮಾಣ ಮಾಡಿದಲ್ಲ, ಯಾರಿಗೂ ಪೈಸೆ ಕೊಟ್ಟರೆ ಒಬ್ಬ ಇಂಜಿನಿಯರ, ಮೇಸ್ತ್ರಿಯ ಅಥವಾ ಒಬ್ಬ ಕೂಲಿಯ ಸೇರಿ ನಿರ್ಮಾಣ ಮಾಡಿದ್ದು. ಮನೆ ನಿರ್ಮಾಣ ಆಗಬೇಕಾದ್ರೆ ಕುಟುಂಬ ಮನೆ, ಈಗ ಹಾಡು ಹೇಳಿದ್ರಲ್ಲ, ಆ ಮನೆ ನಿರ್ಮಾಣ ಆಗಬೇಕಾದಂಥ ಜವಾಬ್ದಾರಿ ಇದು ನಮ್ಮ ಮೇಲೆ. ನಾವೇ ನಿರ್ಮಾಣ ಮಾಡಬೇಕು. ಮನೆ ನಿರ್ಮಾಣ ನಮ್ಮದು, ಹೊರಗಿನ ಬಾಹ್ಯ ನಿರ್ಮಾಣ ಅವ್ರದ್ದು, ಒಳಗಿನ ಮನೆಯ ನಿರ್ಮಾಣ, ಕುಟುಂಬದ ನಿರ್ಮಾಣ ಅದು ನಾವು ಮಾಡಬೇಕಾಗ್ತದೆ. ಎಂಥ ಮನೆ ಇರಬೇಕು ಹಾಗಾದರೆ? ಹಿಂದೂ ಮನೆ ಅಂದರೆ ಏನು ಅಂತ ಅನೇಕರು ವಿವರಿಸಿದ್ದಾರೆ, ಇದರಲ್ಲಿ ಅದನ್ನು ವಿವರಿಸಿದ್ದಾರೆ. ಒಂದು 5-6 ಸಂಗತಿಯನ್ನು ಹೇಳಿದ್ದಾರೆ. ಹಿಂದೂ ಮನೆ ಹೇಗಿರಬೇಕು ಅಂತ ಕೇಳಿದರೆ, ಬೆಳಿಗ್ಗೆ ಸೂರ್ಯ ಉದಯ ಆಗುವುದಕ್ಕಿಂತ ಮೊದಲು ಏಳಬೇಕು, ಪ್ರಾತಃ ವಿಧಿಗಳನ್ನು ಮುಗಿಸಿ ಸೂರ್ಯ ಏಳುವಾಗ ಅವನಿಗೆ ಒಂದು ನಮಸ್ಕಾರ ಮಾಡಬೇಕು. ಜಗತ್ತಿನ ಒಂದೇ ಒಂದು ದೇಶ ಸೂರ್ಯನಿಗೆ ನಮಸ್ಕಾರ ಮಾಡುವಂಥ, ಸೂರ್ಯನ ವಂಶ ಇವರು ಅಂತ ತಿಳ್ಕೊಳ್ಳುವಂಥ ದೇಶ ಅದು ಹಿಂದೂಸ್ತಾನ ಮಾತ್ರ. ಈಗೇನಾಗಿದೆ, ಸೂರ್ಯ ಎದ್ದು ಬಿಟ್ಟು ಲಗಬೆ ಅಂತ ಹೇಳುವಂಥ ಪರಿಸ್ಥಿತಿ. ಈಗ ಅವ ಬಂದು ನಮ್ಮನ್ನು ಏಳಿಸುವುದು ಅಲ್ಲ ಅದು ಅಂತ. ವೈಜ್ಞಾನಿಕವಾಗಿಯೂ ಭಾರಿ ಒಳ್ಳೆಯ ಅಂಶ, ಸೂರ್ಯ ಉದಯ ಆಗೋ ಸಂದರ್ಭದಲ್ಲಿ ನಾವು ಎದ್ದು ನಿಂತರೆ ಆವಾಗ ಬರುವಂಥ ಕಿರಣಗಳು ನಾವು ಹೊರಗೆ ಹೋದರೆ ಅದರ ಪರಿಣಾಮವಾಗಿ ಡಿ ವಿಟಮಿನ್ ವಿಶೇಷವಾಗಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರಬೇಕಾದ್ರೆ, ಸೂರ್ಯ ಬರೀ ಬೆಳಕನ್ನು ಕೊಡೋದು ಮಾತ್ರ ಅಲ್ಲ, ಜಗತ್ತಿಗೆ ಜೀವ ಕೊಡ್ತಾನೆ ಅವನು. ಎಲ್ಲ ಜೀವಿಗಳು ಬದುಕೋದು, ಸಸ್ಯ ಹಿಡಿದು ಎಲ್ಲ ಜೀವಿಗಳು ಬದುಕೋದು ಸೂರ್ಯನಿಂದ. ಅವನಿಗೆ ನಮಸ್ಕಾರ ಬೇಡವ ನಮ್ಮದು? ಬೆಳಿಗ್ಗೆ ಎದ್ದ ಕೂಡಲೇ ನಾನು ನಿನ್ನೆ ರಾತ್ರಿ ಹಾರ್ಟ್ ಫೇಲ್ ಆಗಿ ಸಾಯಲಿಕ್ಕೆ ಬಿಡಲಿಲ್ಲ ಸೂರ್ಯ ದೇವರೇ, ನೀನಿದ್ಯಾ, ಅದಕ್ಕೋಸ್ಕರ ನಿನಗೆ ನಂದು ನಮಸ್ಕಾರ. ಎರಡನೇದು, ನಮ್ಮ ಮನೆಯಲ್ಲಿ ಒಂದು ದೇವರ ಗುಡಿ ಇದೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಯಾವುದೇ ರೀತಿಯಲ್ಲಿ ಇರ್ಬೋದು. ವಿಚಿತ್ರ, ಈಗ ಸ್ವಲ್ಪ ಶುರುವಾಗಿದೆ ಪುನಃ. ನನ್ನ ಸಂಘದ ಹಿರಿಯರಾದಂಥ ಪರಮಪೂಜ್ಯನ ಗುರೂಜಿಯವರು 2ನೇ ಸರ್ಸಂಘ ಚಾಲಕರು. ಅವರು 40ನೇ ಇಸ್ವಿಯಿಂದ 73ರವರೆಗೆ ಇದ್ದರು. ಅವರು ಒಂದು ಊರಿಗೆ ಹೋಗಬೇಕಾದ್ರೆ ಯಾರೋ ಒಬ್ಬ ಸ್ವಯಂ ಸೇವಕ ಅನ್ಕೊಂಡಂತೆ, ಗುರುಜಿಯವರೇ ನೀವು ಇಲ್ಲಿಗೆ ಬಂದಿರ, ಹಾಗಿದ್ರು ನಾನೊಂದು ಹೊಸ ಮನೆ ಕಟ್ಟಿದ್ದೇನೆ, ದಯವಿಟ್ಟು ಒಂದು ಸಲ ಬರಬೇಕು. ಇವ್ರು ಬಂದರು, ಎಲ್ಲ ನೋಡಿದರು. ನೋಡಿ ಆದಮೇಲೆ ಕೊನೆಗೆ ಅವನ ಹತ್ರ ಪ್ರಶ್ನೆ ಹೇಳಿ, ಅಲ್ಲಮ್ಮ ಎಲ್ಲ ಕಟ್ಟಿದೆ, ಎಲ್ಲ ಚೆನ್ನಾಗಾಗಿದೆ, ದೇವರ ಗುಡಿಯೇ ಇಲ್ಲಲ್ಲಪ್ಪ. ಓ ಗುರುಜಿಯವರೇ ಮರ್ತೋಗಿದೆ ಅಂತ ಹೇಳಿ. ಆಮೇಲೆ ಒಂದು 2-3-4 ವರ್ಷದ ನಂತರ ಪುನಃ ಆ ಊರಿನಲ್ಲಿ ಅವ್ರದ್ದು ಪ್ರವಾಸ ಇತ್ತು. ಹೋಗಿ ಮತ್ತೊಮ್ಮೆ ಕೇಳಿದೆ, ಗುರುಜಿಯವರೇ ನೀವು ಅವತ್ತು ಹೇಳಿದ್ದೀರಾ, ನಾನೀಗೊಂದು ದೇವರ ಗುಡಿ ಮಾಡಿದ್ದೇನೆ, ದಯವಿಟ್ಟು ಬರಬೇಕು. ಇವ್ರು ಬಂದರು. ಬಂದಾಗ ದೇವರ ಗುಡಿಯಲ್ಲಿ ಇತ್ತು ಅಂತ ಕೇಳಿದರೆ, ಮಾಳಿಗೆಗೆ ಹತ್ತುತ್ತವೆಲ್ಲ ಮೆಟ್ಟಲು, ಅದರ ಅಡಿಯಲ್ಲಿ ಇತ್ತು. ಅದಕ್ಕೆ ಗುರೂಜಿಯವರು ಹೇಳಿದಂತೆ, ಚೆನ್ನಾಗಿ ಕಟ್ಟಿದ್ಯಾ, ಆ ಮೆಟ್ಟಲುಗಳ ಮೇಲೆ ಇನ್ನೊಂದಷ್ಟು ಚಪ್ಪಲಿ ಇಡು, ಆವಾಗ ಸರಿ ಆಗ್ತದೆ. ಆದರೆ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ದೇವರಿಗೆ ಜಾಗ ಇದೆಯಾ? ದೇವರು ನಮಗೆ ಬೇಕು. ಯಾಕಂದರೆ ನನಗೆ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ಆವಾಗೆಲ್ಲ ನೀನು ನನಗೆ ಸಾಕಾರ ಮಾಡಬೇಕು, ನಿನಗೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಒಂದು ದೇವರ ಗುಡಿ ಇರಬೇಕು. ಪೂಜೆ ಯಾವ ರೀತಿಯಲ್ಲಿ ಬೇಕಾದ್ರೂ ಮಾಡ್ಬೋದು. ನೀವು ಊದುಬತ್ತಿ ಹಾಕಿ ಒಂದು ಇದರ ದೀಪ ಇದು ಮಾಡಿ, ಪಂಚದೀಪ ಮಾಡಿ, ಯಾವುದು ಬೇಕಾದ್ರೂ ಮಾಡಿ. ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ನಮ್ಮ ಮನೆಯ ದೇವರ ಎದುರಿನಲ್ಲಿ ನಾವು ಕೂತ್ಕೊಳ್ಬೇಕು. 3ನೇದು, ನಮ್ಮ ಮನೆಯಲ್ಲಿ ಹಿರಿಯರಿರ್ತಾರೆ ಅಂತ ತಿಳ್ಕೊಳ್ಳಿ. 2 ಜನರ ಮನೆಯಲ್ಲಿ ಗಂಡನ ತಂದೆ ತಾಯಿ ಅಥವಾ ಯಾರೋ ಇದ್ದಾರೆ, 2 ಜನರ ಮನೆಯಲ್ಲಿ ಇದ್ದಾರೆ. ಹಾಗೆ ಇದ್ದಾರಾ?
ಇಲ್ಲಿ ನೀವು ಇರುವ ಮನೆಯಲ್ಲಿ ಅಲ್ಲಿದ್ದಾನೆ, ಒಂದು ಕಡೆಯಲ್ಲಿದ್ದಾರೆ ಅಂತ ಗೊತ್ತು ನನಗೆ. ಅಪ್ಪ ಅಮ್ಮನ ಸಾಯದಿದ್ದರೆ ಅವರು ಇರ್ತಾರೆ ಇಲ್ಲೋ. ಈಗಲೂ ನಾನು ನಮ್ಮ ಅಪ್ಪ ಅಮ್ಮನ ಜೊತೆಯಲ್ಲಿದ್ದೇವೆ ಅಂತ. ಒಳ್ಳೇದು ಬಿಡಿ. ಅವರು ಇದ್ದರೆ ಆ ಮನೆಯಲ್ಲಿ, ಅಥವಾ ಯಾರ್ಯಾರ ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ಒಂದು ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು. ಮಾಮಿ ನಮಸ್ತೆ ಮಾಮಿ ಇಲ್ಲ, ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು. ಯಾಕೆ ಅಂತ ನನಗೊಂದು ಕುತೂಹಲ ಇತ್ತು. ಒಂದು 45-50 ವರ್ಷದ ಹಿಂದೆ ನಾನು ನಮ್ಮ ಸಂಘದ ಹಿರಿಯರಾದ ಅವರ ಹತ್ರ ಕೇಳಿದೆ, ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ಏನು? ಆವಾಗ ಅವರು ವೈಜ್ಞಾನಿಕವಾದಂಥ ಒಂದು ಕಾರಣ ಹೇಳಿದರು. ಅವ್ರು ಹೇಳಿದರು, ನಮ್ಮೆಲ್ಲರ ದೇಹದಲ್ಲಿ ಒಂದು ವಿದ್ಯುತ್ ಶಕ್ತಿ ಅದು ಪ್ರವಹಿಸ್ತಾ ಇರ್ತದೆ. ನೀವು ಎಲ್ಲಾದರೂ ವಿಶೇಷವಾಗಿ ಹೆಂಗಸರಿಗೆ ಅದು ಎಷ್ಟಾಗಿದೆ ಗೊತ್ತಿಲ್ಲ ನನಗೆ. ನೀವು ತಲೆಗೆ ಸ್ನಾನ ಮಾಡಿ ಅದನ್ನು ಒಣಗಲಿಕ್ಕೆ ಬಿಟ್ಟು ಆಮೇಲೆ ನಿಮ್ಮ ಬಾಚಣಿಗೆಯಲ್ಲಿ ಕೂಂಬಿನಲ್ಲಿ ಅದನ್ನು ಹೀಗೆ ಮಾಡಿದರೆ ಅದು ಗೊತ್ತಾಗ್ತದೆ. ನೋಡಿದ್ದೀರಾ, ಗಮನಿಸಿದ್ದೀರಾ? ಅಂದರೆ ಅದರಲ್ಲಿ ಒಂದು ವಿದ್ಯುತ್ ಶಕ್ತಿ ಇದೆ ಅಂತ. ಅದು ಎರಡರ ಬಾಚಣಿಗೆ ಹಲ್ಲುಗಳ ಮಧ್ಯದಲ್ಲಿ ಹೋದಾಗ ಒಂದು ವಿದ್ಯುತ್ ಶಕ್ತಿ ನಿರ್ಮಾಣ ಆಗ್ತದೆ. ಹಾಗೆ ಪ್ರತಿಯೊಬ್ಬನ ದೇಹದಲ್ಲಿ ವಿದ್ಯುತ್ ಶಕ್ತಿ ಇದೆ, ಅದು ಮೇಲಿಂದ ಕೆಳಗೆ ಪ್ರವಹಿಸ್ತಾ ಇರ್ತದಂತೆ. ಇದು ವಿಜ್ಞಾನಿಗಳು ಹೇಳಿದ ಸಂಗತಿ. ನಾವೇನು ಮಾಡ್ತೇವೆ, ಹಿರಿಯರದ್ದು ಹೋಗಿ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೇವೆ. ನೀವು ಆ ಕಾಲಿನ ಬೆರಳಿನ ತುದಿಗೆ ನಮ್ಮ ಕೈಯ ಬೆರಳು ತಲುಪಿದರೆ ಆ ವಿದ್ಯುತ್ತಿನ ಪ್ರವಾಹ ನಮ್ಮಲ್ಲಿ ಹರಿತದೆ, ಅದು ನಮಗೆ ಬಂದುಬಿಡ್ತದೆ. ಆವಾಗ ನನಗೊಂದು ಪ್ರಶ್ನೆ ಬಂತು, ಒಳ್ಳೆಯವರಿಗೆ ನಮಸ್ಕಾರ ಮಾಡಿದರೆ ತೊಂದರೆ, ಈ ಪಟಿಂಗನಿಗೆ ನಮಸ್ಕಾರ ಮಾಡಿದರೆ ಏನು ಗತಿ? ಆದರೆ ಪಟಿಂಗನಿಗೆ ನಮಸ್ಕಾರ ಮಾಡುವಾಗ ಅವ ಹೇಳ್ತಾನೆ, ಬಡ್ಸಿ ಏನು ನಮಸ್ಕಾರ. ಈ ಬಡ್ಸಿ ಅಂತ ಹೇಳುವಾಗ ಅವನ ಕೆಟ್ಟದಲ್ಲಿ ಹೋಗ್ತದೆ ಅಂತ, ಆ ಕ್ಷಣದಲ್ಲಿ ಒಳ್ಳೆಯದು ಮಾತ್ರ ಇರ್ತದೆ. ನೀನು ನಮಸ್ಕಾರ ಮಾಡು. ಅದಕ್ಕೋಸ್ಕರ ನಮ್ಮ ಹಿರಿಯರು ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ಹಿರಿಯರ ಆಶೀರ್ವಾದ ನಮಗೆ ನಿತ್ಯ ನಿರಂತರ ಸಿಗ್ತಾನೆ ಇರಬೇಕು. ನೆನಪಿಟ್ಕೊಳ್ಳಿ. ಅವರು ಬಡ ಅಂತ ನಮ್ಮನ್ನು ಬೈತಾ ಇದ್ದರೆ ನಮ್ಮ ಮನಸ್ಸಿಗೂ ಸಮಾಧಾನ ಇಲ್ಲ, ನಮ್ಮ ಕಾರ್ಯಕ್ಕೂ ಶ್ರೇಯಸ್ಸಿಲ್ಲ. ಅದಕ್ಕೋಸ್ಕರ ಮೂರನೇ ಸಂಗತಿ, ನಮ್ಮ ಹಿರಿಯರಿಗೆ ನಮಸ್ಕಾರ ಮಾಡಬೇಕು. 4ನೇ ದಿನ ಊಟಕ್ಕೆ ಕೂತಿರ್ತೇವೆ. ಊಟಕ್ಕೆ ಕೂತಾಗ ಹೇಗೆ, ನಾನು ಮತ್ತು ಚಂದ್ರಶೇಖರ್ ಶೆಟ್ಟಿ ದೋಸ್ತಿಗಳು ಒಂದು ಊಟಕ್ಕೆ ಹೋಗಿದ್ದೆವು ನಾವು ಅಂತ ತಿಳ್ಕೊಳ್ಳಿ. ಈಗ ಮೇಜು ಬಂದರೆ ಬಿಡಿ, ಕೂತಿದ್ದೆವು ನಾವು. ನನಗೆ ಎಲೆ ಬಂತು, ನೀರು ಬಂತು, ಆಮೇಲೆ ಪಲ್ಯನೂ ಬಂತು, ಉಪ್ಪಿನಕಾಯಿನೂ ಬಂತು. ಅವರಿಗೆ ಇನ್ನೂ ಬರಲೇ ಇಲ್ಲ. ನಾವೇನು ಮಾಡಿದ್ವು, ಉಪ್ಪಿನಕಾಯಿ ಬಂದರೆ ನಕ್ಕಿಲ್ಲ. ಒಟ್ಟಿಗೆ ದೋಸ್ತಿಗಳು ನಾವು, ನಮಗೆ ಪ್ರಜ್ಞೆ ಇಲ್ಲ. ಅವನಿಗೆ ಉಪ್ಪಿನಕಾಯಿ ಬರಲಿಲ್ಲ, ಇದು ಬರಲಿಲ್ಲ, ಇವ ನಕ್ಕಿದರೆ ಅವನಿಗೂ ಅಂತ ಆಗೋದಿಲ್ವ? ಅವನಿಗೆ ಏನಾದರೂ ಆಗಲಿ ತೊಂದರೆ ಇಲ್ಲ ಅಂತ. ಇಂಥ ದರಿದ್ರ ಜನ ಆಗಿಬಿಟ್ಟಿದ್ದೇವೆ ನಾವು. ನಮಗಿದ್ರ ಬಗ್ಗೆ ಯಾವ ಯೋಚನೆ ಇಲ್ಲ, ಅವನಿಗೆ ಬರಬೇಕಲ್ಲ. ಅದಕ್ಕೆ ನಮಗೆ ಊಟಕ್ಕೆ ಬಡಿಸಿದಾಗ ಅನ್ನ ಯಾವುದಿದೆ ಅದರ ಆಧಾರದ ಮೇಲೆ ನಮ್ಮ ಬದುಕು. ಸಾಂಬಾರು ಎಂಥದ್ದು ಬೇಕಾದ್ರೆ ಇರೋದು, ತೊಂಡೆಕಾಯಿ ಇರೋದು, ಬೆಂಡೆಕಾಯಿ ಇರ್ಬೋದು, ಮೀನು ಇರ್ಬೋದು, ಕೋಳಿ ಇರ್ಬೋದು, ಎಂಥದ್ದು ಬೇಕಾದ್ರೆ. ಅನ್ನ ಇಲ್ಲದೆ ನಮ್ಮ ಬದುಕಿಲ್ಲ. ಅದಕ್ಕೋಸ್ಕರ ಅನ್ನ ಯಾವುದಿದೆ, ಅನ್ನ ನಮಗೆ ದೇವರಿದ್ದ ಹಾಗೆ. ಏನು ಮತ್ತೆ ಅನ್ನ ನಮಗೆ ದೇವರಿದ್ದ ಹಾಗೆ. ಅದಕ್ಕೋಸ್ಕರ ನಾವು ಹೇಳಬೇಕಾದ್ರೆ ಹೇಳ್ತೇವೆ, ಅನ್ನ ಬ್ರಹ್ಮ ಅಂತ ನಾವು ಕರಿತೇವೆ. ಈಗ ಯಾವುದಾದ್ರು ಊರಿನಲ್ಲಿ ಜೀರ್ಣೋದ್ಧಾರ ದೇವಸ್ಥಾನದೆಲ್ಲ ಆಗಬೇಕಾದ್ರೆ ಮೊದಲೊಂದು ಪಲ್ಲ ಪೂಜೆ ಅಂತ ಉಂಟು. ಯಾರಿಗಾರು ಗೊತ್ತಿದೆ ಏನೋ ಗೊತ್ತಿಲ್ಲ, ನಿಮ್ಗೆ ಎಷ್ಟು ಗೊತ್ತಿದೆ ಅಂತ. ಅದಕ್ಕೆ ಮೊದಲು ಪೂಜೆ ಆದ ಮೇಲೆ ಉಳಿದವರಿಗೆ ಬಡಿಸೋದು. ಅಂದರೆ ದೇವರ ರೀತಿಯಲ್ಲಿ ನಾವು ಅದನ್ನು ನೋಡ್ತೇವೆ. ಅದಕ್ಕೆ ನಮ್ಮ ಮನೆಯಲ್ಲಿ ಕೂಡ ಊಟ ಮಾಡಬೇಕಾದ್ರೆ ಅದು ಇರಬೇಕು ನಮಗೆ. ದುರ್ದೈವದಿಂದ ಏನಾಗಿದೆ ಅಂತ ಕೇಳಿದರೆ, ಈಗ ಮನೆಯಲ್ಲಿ ಊಟ ಹೇಗೆ, ಮೇಜಿಗೆ ಬಂದುಬಿಟ್ಟಿದ್ದೇವೆ ನಾವು. ಮೇಜಿನ ಮೇಲೆ 4-5 ಜನಕ್ಕೆ ಕೂತ್ಕೊಳ್ಳಿಕ್ಕೆ ಭಾರಿ ಕಷ್ಟದಲ್ಲಿ ಇದು. ನಮ್ಮ ಅಡಿಗೆ, ನಮ್ಮ ಊಟ ಮೊದಲೇ ಹಾಗಿತ್ತು ಅಂತ ಕೇಳಿದ್ರೆ, ಅಮ್ಮ ಬಡಿಸೋದು, ನಾವು ಊಟ ಮಾಡೋದು. ಈಗ ಅಮ್ಮನಿಗೆ ಬಡಿಸಲಿಕ್ಕೆ ಆಗೋದೇ ಇಲ್ಲ. ಅವ ಬಡಿಸಿದರೆ ಮೇನ ಕೈಗೆ ಮತ್ತು ಇಂಚಿನ ಮಂದು ಒಂದು ಕೈಗೆ ಮತ್ತು ಗುರು ಈ ನರಡ ತಿನ್ಪುನದ ಹೀಗೆ ಅಂತ ಕೇಳಿ, ಈ ನಿಕ್ಕಿಲೆ ಬಡಿಸೋಣಲೆ ಆವೆ ಅಂತ ಈಗ ನಮಗೆ ಕೊಡೋದು. ನೋಡಿ ಎಂಥ ಒಂದು ಶ್ರೇಷ್ಠ ಸಂಗತಿಯನ್ನು ನಾವು ಮರ್ತಿದ್ದೇವೆ ಅಂತ. ಊಟ ಹಾಕೊಳ್ಳೋದು ಯಾರು? ನಾವೇ. ಅನ್ನ ನಾವೇ, ಸಾಂಬಾರು ನಾವೇ, ಪಾಯಸ ನಾವೇ, ಜಿಲೇಬಿ ಹಾಗೇನೆ ನಾವೇ. ನಮಗೆ ಎಷ್ಟು ತಿನ್ನಬೇಕು ಅಂತ ಗೊತ್ತಿಲ್ಲ, ಒಟ್ಟು ತಿಂತಾ ಇರೋದು. ಅಮ್ಮ ಬಡಿಸಿದರೆ ಅಮ್ಮನಿಗೆ ಗೊತ್ತಿದೆ, ಇವ ಎಷ್ಟು, ನನ್ನ ಹುಡುಗಿ ಎಷ್ಟು ತಿನ್ನಬೇಕು, ನನ್ನ ಗಂಡ ಎಷ್ಟು ತಿನ್ನಬೇಕು, ಅಮ್ಮನಿಗೆ ಗೊತ್ತದು. ಅದಕ್ಕೋಸ್ಕರ ಅಮ್ಮ ಹೇಳ್ತಾರೆ, ಜಿಲೇಬಿ ಯಾರು ಮಗ ಬಯ್ಯಡಿ, ಅನ್ನ ರಾತ್ರಿ ಉಂಡತ್ತ, ರಾತ್ರಿ ಪಿರಕೊರ್ಪೆ. ಅಮ್ಮ ಅದನ್ನು ಯೋಚನೆ ಮಾಡೋಳು, ಅಮ್ಮ ಇಲ್ಲ ಈಗ. ಅದಕ್ಕೋಸ್ಕರ ಊಟಕ್ಕೆ ಬಂದಾಗ ಕೂತಾಗಲೂ ಎಲ್ಲರಿಗೆ ಅನ್ನ ಬಂದ ಮೇಲೆ ಒಂದು ಅನ್ನಕ್ಕೆ ನಮಸ್ಕಾರ ಮಾಡಿ. ಸಾಧ್ಯ ಆದರೆ ಇಲ್ಲಿ ಒಂದು ಮಂತ್ರ ಹೇಳಿಕೊಡ್ತಾರೆ. ಮಂತ್ರ ಅಂದರೆ ಅದು ಬ್ರಾಹ್ಮಣರದಲ್ಲ, ನೆನಪಿಟ್ಟು, ಅವು ಬ್ರಾಹ್ಮಣರನ್ನ ಅಲ್ಲ, ಇಡೀ ಹಿಂದೂ ಸಮಾಜಕ್ಕೆ, ಇಡೀ ಜಗತ್ತಿಗೆ
ಅದರಲ್ಲಿ ಯಾವುದೇ ದೇವರನ್ನು ನಾವು ಪೂಜೆ ಮಾಡೋದಿಲ್ಲ, ಅನ್ನವನ್ನೇ ಪೂಜೆ ಮಾಡೋದು ನಾವು. ಒಂದು ಪ್ರಾರ್ಥನೆ ಮಾಡಿ ಊಟ ಮಾಡಿ. 5ನೇ ಸಂಗತಿ, ನಾವು ಪ್ರಕೃತಿಯನ್ನು ಆರಾಧನೆ ಮಾಡುವವರು, ಈ ಜಗತ್ತನ್ನು ಆರಾಧನೆ ಮಾಡುವವರು. ಜಗತ್ತಿನ ಪ್ರಕೃತಿಯ ಒಂದು ಗುರುತಾಗಿ ಸಂಜೆಯ ಹೊತ್ತಿನಲ್ಲಿ ಒಂದು ತುಳಸಿಗೆ ಒಂದು ದೀಪ ಇಡಬೇಕು. ಎಲ್ಲರ ಮನೆಯಲ್ಲಿ ತುಳಸಿ ಉಂಟಾ? ತುಳಸಿ ಕಟ್ಟೆ ಉಂಟಾ? ಆಮೇಲೆ ಕೈ ಎತ್ತಿ. ತುಳಸಿ ಕಟ್ಟೆ ಇರುವ ಮನೆ ಕೆಲವರು ನೋಡೇ ಇರಲಿಕ್ಕಿಲ್ಲ. ಈ ಪಂಡಿಬೇಕಂತ ಒಂದು ಉಂಡ ಅಂತ ತುಳಸಿಗೆ ಒಂದು ದೀಪ ಇಡಬೇಕು. ಇಡೀ ಸಸ್ಯ ರಾಶಿಯನ್ನು ಪೂಜೆ ಮಾಡೋದು ನಾವು ಅದರ ಮುಖಾಂತರ. ಅದರ ವೈಜ್ಞಾನಿಕ ಸಂಗತಿಗಳು ಬೇರೆ ಇದೆ, ಅದನ್ನು ನನಗೆ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಸಂಜೆ ಹೊತ್ತು ಅಂದರೆ ಮುಸ್ಸಂಜೆ ಹೊತ್ತಿನಲ್ಲಿ ಒಂದು ಭಜನೆ ಮಾಡಬೇಕು. ಯಾಕೆ ಭಜನೆ? ನಮಗೆ ಪುರುಸೊತ್ತಿಲ್ಲ. ಅಲ್ಲಿ ಟಿ ವಿಯಲ್ಲಿ ನಿನ್ನೆದು ಅರ್ಧ ಆಗಿದೆ ಧಾರಾವಾಹಿ. ಅವಳು ಈಗ ಒಬ್ಬ ಓಡಿಸ್ಕೊಂಡು ಬಂದಾನೆ ಒಬ್ಬಳ ಹುಡುಗಿಯನ್ನು. ಜೋರು ಓಡ್ತಾ ಹೋದಾಗ ಒಂದು ದೊಡ್ಡ ಗುಂಡಿ ಅಲ್ಲಿ. ಈಗ ಅವಳು ಮುಂದೆ ಕಾಲಿಟ್ಟರೆ ಹೊಂಡಕ್ಕೆ, ನಿಂತರೆ ಅವನ ಕೈಗೆ. ಆವಾಗ ಕಟ್ ಒಂದನೇ ವಾರ ಅಂತ. ಇವಳು ಈ ಹೆಂಡತಿಗೆ ತಲೆ ಬೀಸಿ, ಗಂಡ 8 ಗಂಟೆಗೆ ಬಂದಾನೆ, ಇವಳದು ಸಿನಿಮಾ 7 ಗಂಟೆ ಮುಗಿದಿದೆ. ಗಂಡ ಬಂದಗಳು ಹಾಲು ಬೂರ್ದಲ್ಲ, ಪತ್ಯೇನೆ ಯಾರಿಗೂ ಗೊತ್ತು ಇವನಿಗೆ ಯಾವ ಪತ್ತನೆ ಬೂರ. ಇಷ್ಟು ತಲೆ ಬಿಸಿಯಲ್ಲಿ ನಾವು ಇರ್ತೇವೆ. ಅದಕ್ಕೋಸ್ಕರ ಟಿ ವಿಯ ಮಧ್ಯದಲ್ಲಿ ನಮಗೆ ಭಜನೆ ಮಾಡಲಿಕ್ಕೆ ಪುರುಸೊತ್ತುಂಟಾ? ಅದಕ್ಕೆ ಒಂದು ಭಜನೆ ಮಾಡಬೇಕು ನಾವು. ಆವಾಗ ನಮ್ಮನ್ನು ಹಿಡಿಲಿಕ್ಕೂ ಯಾರು ಬರೋದಿಲ್ಲ, ನಮ್ಮನ್ನು ಓಡಿಸ್ಲಿಕ್ಕೆ ಯಾರು ಬರೋದಿಲ್ಲ. ಅಂಥ ಒಂದು ದೈವಿ ಶಕ್ತಿಯಲ್ಲಿ ನಮ್ಮನ್ನು ನಿರ್ಮಾಣ ಆಗಬೇಕು. ಬೆಳಗಿಂದ ರಾತ್ರಿ ನಾನು ಏನೇನು ಮಾತಾಡಿದ್ದೇನೆ, ಏನೇನು ಕೆಲಸ ಮಾಡಿದ್ದೇನೆ. ಅದಕ್ಕೆ ಕೆಟ್ಟದನ್ನು ಬಿಟ್ಟು ಒಳ್ಳೆಯದರ ಕಡೆಗೆ ನನ್ನನ್ನು ತಗೊಂಡು ಹೋಗುವಂಥ ಒಂದು ಆಶೀರ್ವಾದ ಮಾಡು. ಅದಕ್ಕೆ ಬೆಳಗ್ಗೆಯೂ ದೇವರಿಗೆ ನಮಸ್ಕಾರ, ಕೊನೆಗೆ ರಾತ್ರಿ ಮಲಗುವಾಗಲೂ ಒಂದು ದೇವರಿಗೆ ನಮಸ್ಕಾರ. ಹೀಗೆ ದೇವರ ಆಧಾರವಾಗಿ ನಮ್ಮ ಜೀವನ ಬೆಳೀತಾ ಇರೋದು. ಅಂಥ ಜೀವನವನ್ನು ನಡೆಸಬೇಕು. ಅಂಥ 6-7 ಸಂಪ್ರದಾಯ ಅಂದರೆ ಕಲ್ತವರೆಲ್ಲ ಸ್ವಲ್ಪ ಮೂಗು ತುರಿಸುವ. ಸಂಪ್ರದಾಯ ಅಂದರೆ ಅದು ಮೂಢನಂಬಿಕೆ ಮಾರ್ರೆ, ಮೌಢ್ಯ, ಅದೆಲ್ಲ ಹಳೆ ಕಾಲದ್ದು. ಖಂಡಿತ ಅಲ್ಲ. ಅದೆಲ್ಲವೂ ವೈಜ್ಞಾನಿಕವಾಗಿ ಪ್ರಯೋಗದತ್ತವಾಗಿ ಸತ್ಯ ಅಂತ ಸ್ವೀಕಾರ ಆಗಿರುವಂಥ ಸಂಗತಿ ನಾನು ಹೇಳ್ತಾ ಇರೋದು. ಇಂಥ ಮನೆಗಳು ಯಾವುದಿದೆ, ಇದನ್ನು ವಿದೇಶಿಯರು ಬಂದು ಪರೀಕ್ಷೆ ಮಾಡಿದ್ದಾರೆ. ಅವರು ಹೇಳಿದ್ರು ಇಂಥ ಹಿಂದೂ ಮನೆಗಳು ಯಾವುದಿದೆ, ಆ ಮನೆಗಳ ಒಂದು ವೈಬ್ರೇಷನ್ ಇದೆ ಅಂತ. ವೈಬ್ರೇಷನ್, ಪಾಸಿಟಿವ್ ಎನರ್ಜಿ ಅಂತ ಹೇಳಿದರು ಅವರು. ಉಳಿದೆಲ್ಲ ಮನೆಗಳಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅಂಥ ಮನೆಗಳಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ. ಅಂಥ ಮನೆಗಳು ನಮ್ಮದಾಗಬೇಕು ಅಂತ ನಮ್ಮೆಲ್ಲರ ಆಸೆ ಇರುವಂಥ. ಮಕ್ಕಳಾಗ್ತಾರೆ, ಮಕ್ಕಳಾದ ಮೇಲೆ ಅವರು ಬೆಳೆಸೋದು ಹೇಗೆ, ಅದೊಂದು ದೊಡ್ಡ ಸವಾಲು ಇವತ್ತು. ನಾವು ನಮ್ಮ ಶಾಲೆಯಲ್ಲಿ ಹೇಳ್ತಾ ಇದ್ದೆವು, ಯಾರಿಗೆ ಮೊಬೈಲ್ ಕೊಡಬಾರ್ದು. ಈಗ ಕೊರೋನಾ ಬಂದಿದೆ, ಈಗ ಎಲ್ಲರ ಕೈಯಲ್ಲಿ ಮೊಬೈಲ್ನಲ್ಲಿ 100ಕ್ಕೆ 80ರಷ್ಟು ಕೆಟ್ಟದೇ ಬರುತ್ತೆ. ಇದೊಂದು ದೊಡ್ಡ ಸವಾಲು. ಈಗ ನಿಮ್ಮನ್ನೆಲ್ಲ ಕೇಳಿದರೆ ನಿಮ್ಮ ತಂದೆ ತಾಯಂದರು, ಹುಡುಗಿ ಇರ್ಬೋದು ಹುಡುಗ ಇರ್ಬೋದು, ಸುಮ್ಮನೆ ಹೆಂಗೆಲ್ಲ ಜೋಕುಲು ಬಂಡ ಬಂಗಾರ ಲೆಕ್ಕ ಎತ್ತಿನ ಜೋಕುಲು ಮಾಲೇನೆ ಅಂತ ಹೇಳುವ ಸಾಧ್ಯತೆ ಇದೆ. ನಮ್ಮ ಮಕ್ಕಳು ಬಂಗಾರದಂಥ ಮಕ್ಕಳು ಆಗ್ತಾರಾ? ನಮಗೆ ಆಸೆ ಇದೆ ಆಗಬೇಕು ಅಂತ. ಅದಕ್ಕೆ ಪ್ರಯತ್ನ ಏನು, ಈ ಎಲ್ಲ ಸಂಸ್ಕಾರವನ್ನು ಆ ಮಗುವಿಗೆ ಕೊಡ್ತೇವೆ ನಾವು. ಅನೇಕ ಬಾರಿ ನಮಗೆ ಆಸ್ತಿ ಯಾವುದು ಅಂತ ಕೇಳಿದರೆ ಹಣ, ಭೂಮಿ, ಚಿನ್ನ, ಇದು 3 ಆಸ್ತಿ ಅಂತ ತಿಳ್ಕೊಳ್ತೇವೆ. ದಯವಿಟ್ಟು ಅದನ್ನು ತಿಳ್ಕೊಳ್ಬೇಡಿ. ಬೇಕದು, ನಾನು ಬೇಡ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಅದು ಚರ, ಅದು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಣ ಅಂತ ಹೇಳಿದಾಗ ಮೊನ್ನೆ ಒಂದು ಡಿಮಾನಿಟೈಸೇಷನ್ ಆಗಿದೆ ಅಲ್ಲ, ಮೋದಿಯವರು ಬಂದ ಮೇಲೆ ಸ್ಥಳ ಹೋದದ್ದೆ. ಒಬ್ಬರು ಕೇಳಿದರೆ ಹೆಂಡತಿ ಹತ್ರ ಕೇಳಿದಾರೆ, ಒಂಜಿ ಪಣ್ಣಿ ಕಾಸು ಇತ್ತನ ಕೂರ್ಮಾರೇದಿ ಹಿಂಗೊಂದು ಅರ್ಜೆಂಟ್ ಏನೇಳು ಒಂತಿ ಕಾಸು. ಆ ದಿವಸ ರಾತ್ರಿ ಡಿಮಾನಿಟೈಸೇಷನ್. ಬೊಬ್ಬೆ ಅವಳು ಹಾಸಿಗೆ ಒಳಗೆಲ್ಲ ತುಂಬಿಸಿಟ್ಟಿದ್ಲು ನೋಟು 1,000 ಆಯಿತು. ಹಣ ಹೋಗ್ತದೆ, ಭೂಮಿ ಹೋಗ್ತದೆ, ಚಿನ್ನ ಹೋಗ್ತದೆ, ಅದೆಲ್ಲ ಚರ. ಸ್ಥಿರ ಯಾವುದು ಅಂತ ಕೇಳಿದರೆ ನಮ್ಮ ಮಕ್ಕಳು. ಆ ಸ್ಥಿರವಾಗಿ ನಮ್ಮ ಮಕ್ಕಳನ್ನು ಆಸ್ತಿವಂತರನ್ನಾಗಿ ಮಾಡಬೇಕು ಅಂತಾರೆ. ಅವರಿಗೆ ಸಂಸ್ಕಾರ ಕೊಡಬೇಕಾದಂಥ ದೊಡ್ಡ ಸವಾಲು. ಖಂಡಿತ ಇದು ಮೊದಲನ ಹಾಗೆ ಅಲ್ಲ. ಇವತ್ತು ಜಗತ್ತು ಪರಿವರ್ತನೆ ಆಗ್ತಾ ಇದೆ, ಸವಾಲುಗಳು ಭಾರಿ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಆ ಸವಾಲನ್ನು ನಾವು ಸ್ವೀಕಾರ ಮಾಡಿ ನಮ್ಮ ಮಕ್ಕಳನ್ನು ಬೆಳೆಸ್ತೇವೆ. ನಾವು ಬೆಳಗಿಂದ ರಾತ್ರಿವರೆಗೆ ಕೆಲವರು ಇಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತೀರಾ ನೀವು, ಸವಾಲು ನಿಮಗೆ ಭಾರಿ ಜಾಸ್ತಿ. ಮಕ್ಕಳನ್ನು ನೋಡೋರು ಯಾರು? ಪೈಸಾ ನೋಡೋದಿಲ್ಲ. ಅನೇಕರು ಕೆಲಸಕ್ಕೆ ಹೋಗಿ ಹೆತ್ತ ಮೇಲೆ ಇಂಚಿನ ಮಲ್ಪನೆ ಮಾಡ್ರೆ ಐಕೋರ್ತಿ ಇಂಚಿನ ಆಯಾ ಈ ಆಯಾ ಅಂದರೆ ಬಾ ಅಂತ ಆಯಾ ಅಂತ ಅವಳಿಗೆ ಕೊಟ್ಬಿಡ್ತೇವೆ. ಅವಳೇ ಎಲ್ಲ ಸ್ನಾನ ಮಾಡಿಸೋದು, ಮುಗುಳಿ ತೊಳೆಯೋದು, ಅವಳಿಗೆ ಅನ್ನ ಕೊಡೋದು, ಆ ಮಗುವಿಗೆ ಎಲ್ಲ ಕೊಟ್ಟು ಒಂದು 10-15 ವರ್ಷ ಆದಮೇಲೆ ಈ ತಾಯಿ ಯೋಚನೆ ಮಾಡ್ತಾಳೆ, ಈ ನನ್ನ ಪ್ರೀತಿ ಮಾಡ್ಬಾರ್ದು. ಯಾಕೆ ಪ್ರೀತಿ ಮಾಡೋದು?
ನೀನು ನನ್ನನ್ನು ಪ್ರೀತಿ ಮಾಡಿದೆಯಾ? ನನ್ನನ್ನು ಪ್ರೀತಿ ಮಾಡಲಿಲ್ಲ. ನನ್ನನ್ನು ಪ್ರೀತಿ ಮಾಡಿದವಳು ಕೆಲಸದವಳು, ಹಾಗೆ ಕೆಲಸದವಳ ಮೇಲೆಯೇ ಪ್ರೀತಿ. ಇವತ್ತು ಸಮಸ್ಯೆ, ದೊಡ್ಡ ಸಮಸ್ಯೆ ತಾಯಿಗೆ ಮತ್ತು ಮಕ್ಕಳಿಗೆ ಅಥವಾ ತಂದೆಗೆ ಮತ್ತು ಮಕ್ಕಳಿಗೆ ಇರುವಂಥ ಒಂದು ದೊಡ್ಡ ಅಂತರ ನಿರ್ಮಾಣ ಆಗಿರೋದು ಹೀಗೆ. ಅದಕ್ಕೆ ನಾವು ನಮ್ಮ ಮಕ್ಕಳ ಬಗ್ಗೆ ಗಮನ ಕೊಡ್ತೇವ, ನಾವು ಆ ಮಕ್ಕಳನ್ನು ಆಸ್ತಿವಂತರನ್ನಾದ ಮಕ್ಕಳನ್ನು ನಾವು ಮಾಡ್ತೇವಾ? ಈ ಸಮಸ್ಯೆ ಒಂದು ದೊಡ್ಡ ಇವತ್ತು ಕಾಡ್ತಾ ಇದೆ. ಅಂಥ ಮನೆ ನಮ್ಮದಾಗಬೇಕು. ಆ ಹಾಡಿನಲ್ಲಿ ಇವತ್ತು ಭಾರಿ ಸುಂದರವಾಗಿ ಎಲ್ಲವನ್ನು ಹೇಳ್ತಾ ಬಂದರು. ನಮ್ಮ ಮನೆ ಹಿಂದೂ ಮನೆ ಆಗಿದೆಯಾ? ನಿಮಗೆ ಆಶ್ಚರ್ಯ ಆಗ್ಬೋದು, ಅಯ್ಯೋ ಹಿಂದೂ ಮನೆ, ಕ್ರಿಶ್ಚಿಯನ್ ಮನೆ, ಮುಸಲ್ಮಾನ್ ಮನೆ ಮತ್ತು ಇಲ್ಲ ಮರೆ, ನಾವೆಲ್ಲ ಪ್ರಜಾಪ್ರಭುತ್ವ, ಎಲ್ಲ ಸೆಕ್ಯುಲರ್, ನಮ್ಮದು ಸೊಸೈಟಿ ಎಲ್ಲ ಒಂದೇ. ಅಲ್ಲೇ ಅಲ್ಲ, ಅವ್ರದ್ದು ಬೇರೆಯೇ, ನಮ್ಮದು ಬೇರೆಯೇ. ನಮ್ಮ ಮನೆಗಳು ಅದ್ಭುತವಾದಂಥ ಮನೆಗಳು. ನಾನಾಗ ಹೇಳಿದೆ ಅಲ್ಲ, ಇಲ್ಲಿ ದೈವತ್ವ ಇರುವಂಥ ಮನೆ, ಇಲ್ಲಿ ಪಾಸಿಟಿವ್ ಎನರ್ಜಿ ನಿರ್ಮಾಣ ಆಗುವಂಥ ಮನೆ, ಇಲ್ಲಿ ವೈಬ್ರೇಷನ್ ಆಗುವಂಥ ಮನೆ, ಅಂಥ ಹಿಂದೂ ಮನೆಗಳು ನಮ್ಮದು. ನಮ್ಮ ಮನೆಯಲ್ಲಿ ಆ ಪದ್ಧತಿಗಳನ್ನು ಇಟ್ಟುಕೊಂಡು ಬೆಳೆಸ್ತೇವ. ನನಗೆ ನನ್ನ ಹಿರಿಯರಾದಂಥ ನಾ ಕೃಷ್ಣಪ್ಪ ಅಂತ ಪ್ರಚಾರಕರಿದ್ದರು, ಈಗಿಲ್ಲ, ಅವರು 4-5 ವರ್ಷ ಆಯಿತು ಅವ್ರು ತೀರಿ ಹೋಗಿ. ಅವರು ಮತ್ತು ಅವರ ಜೊತೆಯಲ್ಲಿ ಒಬ್ಬ ತಾಲೂಕಿನ ಪ್ರಚಾರಕ ಹೊಸಬ, ಅವರಿಬ್ಬರು ಒಂದು ಮನೆಗೆ ಹೋದರು. ಆ ಮನೆಗೆ ಹೋಗಿ ಆದ ಮೇಲೆ ಮನೆಗೆ ಬಾಗಿಲು ತಟ್ಟಿರು ಅಂತ. ಬಾಗಿಲು ತೆರೆಯಿತು. ತೆರೆದಾಗ 2 ಮಕ್ಕಳು, ಒಬ್ಬನಿಗೆ 10 ವರ್ಷ, ಇನ್ನೊಬ್ಬಳಿಗೆ 8 ವರ್ಷ, ಅಣ್ಣ ಮತ್ತು ತಂಗಿ. ಬಾಗಿಲು ತೆರೆದ ಕೂಡಲೇ ಇವರು ಆ ಮನೆ ಯಜಮಾನ ಹೆಸರು ಕೇಳಿದರು, ಗಂಗಾಧರ್ ಇಲ್ಲೇರಾ? ಹಾಗೆ ಗಂಗಾಧರ್ ಇದ್ದಾರಾ ಅಂತ ಕೇಳಿ. ಅವರು ಇದ್ದಾರಾ ಇಲ್ಲವೋ ಹೇಳಲಿಲ್ಲ. ಒಳಗೆ ಬನ್ನಿ ಅಂತ ಹೇಳಿದರು. ಒಳಗೆ ಬಂದು ನಿಂತ ಕೂಡಲೇ ಪುನಃ ಕೇಳಿದರು, ಗಂಗಾಧರ್ ಇದ್ದಾರಾ? ದಯವಿಟ್ಟು ಕೂತ್ಕೊಳ್ಳಿ ಅಂತ. ಕೂತ್ಕೊಂಡ ಮೇಲೆ ಪುನಃ ಕೇಳಿದರು, ಗಂಗಾಧರ್ ಇದ್ದಾರಾ? ನೀವು ಕಾಫಿ ಕುಡಿಯೋದ, ಚಹಾ ಕುಡಿಯೋದ, ಹಾಲು? ಇವರು ಹೇಳಿದ್ರು, ನಾವು ಹಾಲು ಕುಡಿಯೋದು. ಸೀದಾ ಇಬ್ಬರು ಒಳಗೆ ಹೋದರು, ಹಾಲು ತಗೊಂಡು ಬಂದರು. ಹಾಲು ಇವರಿಗೆ ಕೊಟ್ಟರು. ಕೊಟ್ಟು ಇವರು ಕುಡಿದಾದ ಮೇಲೆ ಹೇಳಿದರು, ಅಪ್ಪ ಹೊರಗೆ ಹೋಗಿದ್ದಾರೆ, ಒಂದು 15 ನಿಮಿಷದಲ್ಲಿ ಬರ್ತಾರೆ. ನಮ್ಮ ಮನೆಯಲ್ಲಿ ವ್ಯವಸ್ಥೆ ಇದೆಯಾ? ನಾವು ಹಾಗಿದ್ದೇವಾ? ನಮಗೆ ಯಾರಾದರೂ ಅತಿಥಿ ಬರಬೇಕು ಅಂತ ಅನಿಸ್ತದ ನಮಗೆ? ಅನೇಕ ಬಾರಿ ಚಿಕ್ಕಪ್ಪ ದೊಡ್ಡಪ್ಪ ಯಾರೋ ಚಿಕ್ಕಮ್ಮನ ದೊಡ್ಡಮ್ಮನ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಾದ ಮೇಲೆ ಗಂಡ ಹೆಂಡತಿ ಹತ್ರ ಮಾತಾಡಿ ಹೊರಗು ಹತ್ರ ಮರೆಯಿರಿ, ನಿನ್ನ ರಡ್ಡು ಜೋಕಿಲಿತ್ತು ಅರ್ಥ ಓಡಿ ಬೈರಿ, ಆಗಲು ಓದಿರ ಬೋಯ್ರ ಬರಿ, ಎಂತ ಸಾಮಾರ್ಯರಿ ಓದುದು? ಸಂಬಂಧ ಬೇಡವಾ? ಚಿಕ್ಕಪ್ಪ ದೊಡ್ಡಪ್ಪ ಅಂತ ಒಂದು ಪರಿಚಯ ಮಾಡಿ ಕೊಡಬೇಡ ಮಕ್ಕಳಿಗೆ? ಆ ಸಂಬಂಧಗಳು ಬೆಳೆಯುವಾಗ ಹಣ ಮಾತ್ರ ಸಂಬಂಧವಾ? ಅಲ್ಲ, ಜೀವಂತ ಸಂಬಂಧಗಳು ಬೇಕಾ? ಆ ಜೀವಂತ ಸಂಬಂಧಗಳು ನಿರ್ಮಾಣ ಮಾಡೋರು ಯಾರು? ಅದಕ್ಕೆ ಮದುವೆ ಅಂದರೆ ಬರೀ ಗಮ್ಮತ್ತಿನ ಭಾಗ ಇರಲಿ, ಅದಿರಲಿ. ಗಮ್ಮತ್ತಿನ ಭಾಗ, ಶರೀರದ ಇದರ ಸಂಗತಿ, ಆನಂದ ಕೊಡೋ ಸಂಗತಿ, ಅದೆಲ್ಲ ಇದೆ. ಅದಕ್ಕಿಂತ ಮಹತ್ವವಾದಂಥ ಸಂಗತಿ, ಅದಕ್ಕೆ ನಾನು ಹೇಳಿದೆ, ಒಂದು ಆತ್ಮತೃಪ್ತಿ ಅದು ಬೆಳಿಬೇಕಲ್ಲ. ಮನುಷ್ಯನಿಗೆ ಒಂದು ಸಮಾಧಾನ ಅಂತ ಬರಬೇಕಲ್ಲ, ಸಂತೋಷ ಅಂತ ನಿರ್ಮಾಣ ಆಗಬೇಕಲ್ಲ. ಆ ಸಂತೋಷಗಳು ಇದು. ಅದಕ್ಕೋಸ್ಕರ ನಮ್ಮ ಮನೆ ಹಿಂದೂ ಮನೆ ಆಗ್ತದ. ಗೊತ್ತಿಲ್ಲ ಇದರಲ್ಲಿ ಎಷ್ಟು ಜನ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದವರು ಇದರಲ್ಲಿ ಇಲ್ವಾ? ಬಚಾವ್. ಹಾಂ, ಈಗ ನಮ್ಮ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಮ್ ಕಳಿಸ್ತೇವೆ. ನಮ್ಮ ಮನೆಯಲ್ಲಿ ಅಂಥದ್ದು ಆ ಮಿಸ್ ಹೇಳಿರ್ತಾಳೆ, ನಿಮ್ಮ ಮನೆಯಲ್ಲಿ ಎಲ್ಲ ಯು ಶುಡ್ ಟಾಕ್ ಇನ್ ಇಂಗ್ಲೀಷ್ ಅಂತ ಹೇಳಿ. ಈ ಅಪ್ಪ ಅಮ್ಮನಿಗೆ ಇಂಗ್ಲೀಷಲ್ಲಿ ಬರ್ತದೆ, ತುಂಬ ಜೋರಿಗೆ ಬರ್ತದೆ. ಯಾಕೆಂದ್ರೆ ಅದು ಬಂದರೆ ಇಂಗ್ಲೀಷ್ನಲ್ಲಿ ಮಾತಾಡೋದು. ದಯವಿಟ್ಟು ಮಾತಾಡಬೇಡಿ. ಶಾಲೆಯಲ್ಲಿ ಇಂಗ್ಲೀಷ್ ಅವರು ಕಲಿಸಲಿ, ಮನೆಯಲ್ಲಿ ನಮ್ಮ ಭಾಷೆ ಇರಬೇಕು. ನಮ್ಮ ಭಾಷೆ ಇದ್ದರೆ ನಮ್ಮ ಪದ್ಧತಿಗಳು ಬರ್ತದೆ, ನಮ್ಮ ಕ್ರಮಗಳು ಬರ್ತದೆ, ನಮ್ಮ ಸಂಪ್ರದಾಯಗಳು ಬರ್ತದೆ. ಅದಕ್ಕೋಸ್ಕರ ನಮ್ಮತನವನ್ನು ಉಳಿಸುವಂಥ ಮನೆ. ಅವ್ರು ಹೇಳಿದ್ರಲ್ಲ, ಅಜ್ಜ ಕತೆ ಹೇಳ್ತಾನೆ, ಅಲ್ಲ ಅಜ್ಜಿ ಕತೆ ಹೇಳ್ತಾರೆ, ಅಜ್ಜ ಏನು ಕಲಿಸ್ತಾನೆ. ಎಲ್ಲಿ ಅಜ್ಜ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಇಲ್ಲದಿದ್ದರೂ ನಾವೇನಾದ್ರು ಹೇಳಬೇಕಲ್ಲ. ಮಗುವಿಗೆ ಎಲ್ಲ ಮಕ್ಕಳಿಗೆ ಕತೆ ಭಾರಿ ಖುಷಿ ಕೊಡುವಂಥ ಸಂಗತಿ. ರಾತ್ರಿ ಮಲಗಬೇಕಾದ್ರೆ ಇದೊಂದು ಕತೆ ಬೆಣ್ಣಲಿ ಅಂತ. ಈ ಅಮ್ಮನಿಗೆ ಕತೆ ಗೊತ್ತುಂಟ, ಇವಳಿಗೆ ಟಿ ವಿಯಲ್ಲಿ ಬಂದ ಕತೆ ಗೊತ್ತುಂಟು. ಆ ಟಿ ವಿಯಲ್ಲಿ ಬಂದ ಅವು ಹೆಂಗೆ ಗೊತ್ತುಂಟು? ಟಿ ವಿ ಆ ಮಗು ಹೆಚ್ಚು ನೋಡಿದೆ ನಿಮ್ಮಿಂದ. ಅದಕ್ಕೋಸ್ಕರ ನಮಗೆ ಏನು ಜೀವನಕ್ಕೆ ಒಂದು ದಿಕ್ಕು ಕೊಡುವಂಥ ಕಥೆಗಳು ನಮಗೆ ಗೊತ್ತಿದೆಯಾ? ನಾವು ಆ ಮಕ್ಕಳಿಗೆ ಅದನ್ನು ಹೇಳ್ತೇವಾ? ಮಕ್ಕಳಿಗೆ ಎಲ್ಲ ಸಂಪ್ರದಾಯಗಳನ್ನು ವಿವರಿಸ್ತೇವಾ? ನಮ್ಮ ಮನೆಯಲ್ಲಿ ಮಾತಾಡೋ ಭಾಷೆ ನಮ್ಮ ಭಾಷೆಯಲ್ಲಿ ಮಾತಾಡಬೇಕು. ಅಪ್ಪ ಅಮ್ಮನೇನು ಹೇಳ್ತೀರಾ? ನಿನ್ನೆಬ್ಬರು ನನಗೆ ಸಿಕ್ಕಿದ್ರು, ಅದು ಮಗಳದ್ದೆಂತಾರೋ ಗಡಿಬಿಡಿ. ಅದಕ್ಕೆ ಅವಳು ಹೇಳಿ, ಎನ್ನ ಡ್ಯಾಡಿಲ ಮಮ್ಮಿಲ ಬಂದ್ಬಿಡು. ಇದು ಸೌಮರ್ಯ ಮಮ್ಮಿ ಅಂದರೆ ಹೆಣ ಮಾರ್ಯಾರೆ. ಮಮ್ಮಿ ಅಂದರೆ ಹೆಣ. ಅದನ್ನು ನೀವು ಡಿಕ್ಷನರಿ ತೆಗೆದು ನೋಡಿ, ಅದರಲ್ಲಿ ಹೆಣ ಅಂತ ಉಂಟು. ಈಗ ಅಮ್ಮನ ಎದುರಿನಲ್ಲಿ ಬಂದು ಹೆಣ ಮಮ್ಮಿ ಅಂದರೆ ಅಂತ ಗೊತ್ತಿಲ್ಲ. ಶವವನ್ನು ಅಲ್ಲಿ ಆ ಪಗೋಡದಲ್ಲಿ ಹಾಕಿರ್ತಾರೆ, ಅದು ಈಜಿಪ್ಟ್ನಲ್ಲಿ.
12 ವರ್ಷ ಅದನ್ನು ಬಂದ್ ಮಾಡಿರ್ತಾರೆ. 12 ವರ್ಷ ನಂತರ ಅದನ್ನು ತೆಗೆಯುವಾಗ ಆ ಹೆಣ ಚಿರಿಟಿ ಹೋಗಿದೆ, ಕರಟಿ ಹೋಗಿದೆ, ಎಣ್ಣೆಣ್ಣಾಗಿದೆ, ಕಪ್ಪು ಕಪ್ಪಾಗಿದೆ. ಅದಕ್ಕೆ ಮಮ್ಮಿ ಅಂತ ಹೆಸರು. ಈಗ ಅಮ್ಮನ ಎದುರಿನಲ್ಲಿ ಬಂದೆ ಅಂತ ಹೇಳಿ ಚಿರಿಟಿ ಹೋದ, ಕರಟಿ ಹೋದ, ಕಪ್ಪು ಕಪ್ಪಾದ, ಈ ಎಣ್ಣೆದ ಅಮ್ಮನವಳು ಅಲ್ಲ. ಅಮ್ಮ ಅಂದರೆ ಅದು ಅದ್ಭುತ, ಅದನ್ನು ವಿವರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಒಂದು ಸ್ವಲ್ಪ ನಿಮ್ಮ ಅಮ್ಮನನ್ನು ನೋಡಿ ಆವಾಗ ಗೊತ್ತಾಗ್ತದೆ. ನಿಮಗೆ ಅತ್ಯಂತ ಪ್ರೀತಿ ಪಾತ್ರ ಜೀವ ಒಂದು ಇದ್ದರೆ ಅದು ಅಮ್ಮ. ಅದರಿಂದ ಮೇಲೆ ಯಾವುದೋ ಇದ್ದರೆ ಹೇಳಿ. ಈಗ ಫೋಟೋ ತೆಗಿತಾರಲ್ಲ, ಆ ಫೋಟೋ ತೆಗೆಯುವವರು ಒಂದು ಫೋಟೋ ತೆಗೆದ ಅದರ ಹಿಂದೆ ಒಂದು ಪರದೆ ಉಂಟು. ಆ ಪರದೆಯಲ್ಲಿ ನಿಮ್ಮ ಫೋಟೋ ಬೀಳ್ತದೆ. ಹಾಗೆ ನಮ್ಮ ಕಣ್ಣಿನ ಹಿಂದೆ ಒಂದು ಪರದೆ ಉಂಟು. ನೀವು ನೋಡಿದ ಕೂಡಲೇ ಆ ಪರದೆಯಲ್ಲಿ ಕಣ್ಣಲ್ಲಿ ಬೀಳ್ತದೆ. ಈಗ ನಿಮ್ಮ ಇದರಲ್ಲಿ ನೀವು ಯೋಚನೆ ಮಾಡಿದ ರೀತಿಯಲ್ಲಿ ಒಟ್ಟು ಉಂಟು ಅದರ ಪರದೆ ಬೀಳ್ತದೆ. ನಿಮ್ಮ ಕಣ್ಣಿನ ಹಿಂದೆ ಪರದೆ ಮೇಲೆ ಮೊದಲು ಬಿದ್ದ ಪಟ ಯಾರ್ದು ಹೇಳಿ? ಮೊದಲು ಯಾರ್ದು ಹೇಳಿ ಹೇಳಿಗೆ? ಹಾಂ, ಹೆಂಗಂದ್ರಾದರೂ ಹೇಳಿಯಪ್ಪ. ಅಮ್ಮನ ಫೋಟೋವೇ ಬಿದ್ದದು. ಅಮ್ಮನಿಗೆ ನನ್ನ ಕಣ್ಣಿಗೆ ನನ್ನ ಅಮ್ಮನೇ ಮೊದಲನ ಜೀವ ನಾನು ಕಂಡಿರುವಂಥದ್ದು. ಮೊದಲನ ಶಬ್ದ ಯಾವುದು ನಾಲಿಗೆಯಲ್ಲಿ ಹೊರಟದ್ದು ಹೇಳಿ? ಅಮ್ಮನೇ. ಈಗ ಕೆಲವು ಜನ ಹೇಳ್ತಾರೆ ನನ್ನ ಮಮ್ಮಿ ಬಲೆ ಮಮ್ಮಿ ಭಾರಿ ಕಷ್ಟ ಹೇಳಿಕೆ, ಅಮ್ಮ ಭಾರಿ ಸುಲಭ. ಅಮ್ಮ ಆಗ್ತದೆ, ಅಮ್ಮ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಮಗುವಿಗೆ ಮೊದಲು ಕಂಡದ್ದು ಅಮ್ಮನನ್ನು, ಮಾತಾಡಿದ್ದು ಅಮ್ಮನನ್ನು. ನಮಗೇನಾದ್ರು ಕಷ್ಟ ಬಂದರೆ, ಸಮಸ್ಯೆಗಳು ಬಂದರೆ ಅದಕ್ಕೆ ಉತ್ತರ ಕೊಟ್ಟದ್ದು ಅಮ್ಮನೇ. ಸೌಖ್ಯ ಇಲ್ಲ ಅಂತಾದರೆ ಅಮ್ಮ ರಾತ್ರಿ ನಿದ್ರೆ ಬಿಟ್ಟು ನಮ್ಮನ್ನು ಮಲಗಿಸಿದಾಳೆ. ಆಹಾರದೇನೋ ಸಮಸ್ಯೆ ಆಯಿತು, ಅಮ್ಮ ಸುಳ್ಳು ಹೇಳಿ ಎನ್ನ ಒಣಸಾತು ನೀ ಒಣಸ ಮಗ ಅಂತ ಹೇಳಿ ಊಟ ಮಾಡಿಸಿದಾಳೆ ನಮ್ಮದು. ನಮಗೆ ಅಮ್ಮ ಕೊಟ್ಟಂಥ ಎಲ್ಲ ಸಂಸ್ಕಾರಗಳು ನಮ್ಮ ಹತ್ರ ಇರುವಂಥ. ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ಕೂತ್ಕೊಳ್ಬೇಕು, ಎಲ್ಲಿರಬೇಕು, ಏನಿರಬೇಕು, ಎಲ್ಲವನ್ನೂ ಹೇಳಿದ ಅಮ್ಮನಷ್ಟು ಶ್ರೇಷ್ಠವಾದಂಥ ಜೀವಿ ಜಗತ್ತಿನಲ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಅಮ್ಮ ಮಮ್ಮಿ ಆಗಬೇಕಾ? ಅಲ್ಲ, ನಮ್ಮ ಅಮ್ಮನೇ ಆಗಬೇಕಾ? ಸವಾಲುಗಳು ನಮಗೆ ನಾನು ಹೇಳ್ತಾ ಇರೋಂಥದ್ದು. ತುಂಬ ಸಂಗತಿಗಳು ನಮಗೆ ಹಾಗೆ ಇರಬೇಕಲ್ಲ. ನಾನು ನಮ್ಮದು ಅಂತ ತೋರಿಸ್ಕೊಳ್ಳೋಣ, ನಮ್ಮತನವನ್ನು ಬಿಂಬಿಸುವಂಥ ಸಂಗತಿಗಳಾಗಬೇಕು. ಬೇಜಾರು ಮಾಡದಿದ್ರೆ ಹೇಳ್ತೇನೆ ನಾನು, ಬಟ್ಟೆ ಉಡಬೇಕಾದ್ರೆ ಹೇಗೆ ಉಡಬೇಕು? ಒಟ್ರಾಸಿ ಉಡುದ? ಇಂಥ ಕಾರ್ಯಕ್ರಮಕ್ಕೆ ನೀವು ಬಂದಿರಿ ಗೊತ್ತಿಲ್ಲ ನಿಮಗೆ. ನೀವು ಹೊರಗಿನ ಹಾಕಿ ಬಂದು, ಯಾಕಂದರೆ ಇವತ್ತು ನೋಡಿದಲ್ಲ ಅಮೇರಿಕಾದವರನ್ನು, ಇಂಗ್ಲೆಂಡ್ನವರನ್ನು ಎಲ್ಲ ನೋಡಿದಲ್ಲ, ಅವರಿದ್ದಾಗೆ ನಾವಾಗೋದು ಬೇಡ ನೆನಪಿಟ್ಟುಕೊಳ್ಳಿ. ಅವರು ಸಾಕಾಗಿದೆ ಅವರಿಗೆ. ಒಂದು 25-30 ವರ್ಷದ ಹಿಂದೆ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಮಾರ್ಗರೆಟ್ ಥ್ಯಾಚರ್ ಅಂತ ಅವರ ಹೆಸರು, ಹೆಣ್ಣು ಮಗಳೊಬ್ಬಳು. ಅವಳು ಒಂದು ಅನಿವಾಸಿ ಭಾರತೀಯರಿಗೆ ಒಂದು ಕಾರ್ಯಕ್ರಮದಲ್ಲಿ ಇದ್ದರು. ಅವ್ರು ಹೇಳಿದರು, ಆ ಭಾಷಣ ಮಾಡ್ತಾ ಹೇಳಿದರು, ಭಾರತೀಯರೇ ನೀವು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ. ಎಲ್ಲರಿಗೂ ಆಶ್ಚರ್ಯ. ಒಂದು 200 ವರ್ಷ ನಮ್ಮನ್ನು ತುಳಿದು ಅಪಮಾನ ಮಾಡಿ ನೀವು ಬರೀ ಮೂಢನಂಬಿಕೆಯವರು, ಕೆಟ್ಟವರು, ನಿಮಗೆ ಎಂಥದ್ದು ಗೊತ್ತಿಲ್ಲ, ವಿಜ್ಞಾನ ಗೊತ್ತಿಲ್ಲ ಅಂತ ಹೇಳಿದಂಥ ಜನರ ಪ್ರಧಾನಮಂತ್ರಿ ಹೇಳ್ತಾರೆ ನೀವು ನಮ್ಮನ್ನು ಬದುಕಿಸಬೇಕು ಅಂತ. ಅಲ್ಲಿಗೆ ಆವಾಗ ಅವರು ಹೇಳಿದರು, ನಮ್ಮ ದೇಶ ಈಗ ತುಂಡಾಗ್ತಾ ಇದೆ. ಇಂಗ್ಲೆಂಡು ಮನೆ ಒಡೆದು ಹೋಗಿದೆ, ಗಂಡ ಹೆಂಡತಿ ಬೇರೆ ಆಗಿದ್ದಾರೆ, ಮಕ್ಕಳು ಬೇರೆ ಆಗಿದ್ದಾರೆ, ಎಲ್ಲ ಚುಪ್ಪರು ಚೂರು ಆಗ್ತಾ ಇದೆ. ನಿಮ್ಮ ಮನೆ, ನಿಮ್ಮ ಭಾರತದಲ್ಲಿ ಒಂದು ಕುಟುಂಬ ಪದ್ಧತಿ ಅಂತ ಇದೆ ಅಂತ ಕೇಳಿದೆ ನಾನು. ಅಲ್ಲಿ ಅಪ್ಪ ಅಮ್ಮ, ಅಜ್ಜಿ ಅಜ್ಜ, ಮಾವ ಅಳಿಯ ಹೀಗೆ ಎಲ್ಲರೂ ಒಟ್ಟಾಗಿ ಬದುಕ್ತೀರಂತೆ. ಹೇಗೆ ಬದುಕ್ತೀರಿ ಹೇಳಿ? ಇವತ್ತು ಇಡೀ ಜಗತ್ತು ನಮ್ಮ ಕಡೆಗೆ ನೋಡ್ತಾ ಉಂಟು. ನಮ್ಮ ಮನೆಯಲ್ಲಿ ಆ ರೀತಿಯ ಒಂದು ಬಾಂಧವ್ಯ ಸಂಬಂಧಗಳು ಅದನ್ನು ನಾವು ಇಟ್ಟುಕೊಳ್ತೇವೆ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಎಲ್ಲದನ್ನು ನಮ್ಮ ಅಪೇಕ್ಷೆ ಮಾಡ್ತಾರೆ. ಒಂದು ಹೆಣ್ಣು ಇದ್ದರೆ ಹೇಗೆಂದರೆ ಅವಳು ಒಂದು ವಯಸ್ಸಾದ ಮೇಲೆ ಅವಳು ಸೀರೆಯಲ್ಲಿರಬೇಕು ಮಾರೆ ಅಂತ ಹೇಳಿ. ಆಯಿತು, ಕೆಲವರು ಚೂಡಿದಾರದಲ್ಲಿರ್ತಾರೆ, ಆಯಿತು, ತೊಂದರೆ ಇಲ್ಲ. ಚೂಡಿದಾರಕ್ಕೆ ಒಂದು ಶಾಲು ಬೇಡವಾ? ನಾನೊಂದು ದಿವಸ ನನ್ನ ಶಾಪಿನಲ್ಲಿ ಕೂತಿದ್ದೆ, ಸುಮಾರು ಅವಾಗ 4 ಹುಡುಗಿಯರು ಬಂದರು. ಹೀಗೆ ಹಾಕ್ಕೊಂಡು ಬಂದರು. ನಾನು ಮೇಲೆ ಕರೆದೆ ಅವರನ್ನು. ಇದು ಎಂಥದ್ದು ಕೇಳಿದಾಗ ಅವ್ರು ಎಂಥದ್ದು ಗೊತ್ತಿಲ್ಲ. ಈ ಇಂಚೆ ಮಾಡು ಅಂಚ. ನಾನು ಹೇಳಿದೆ ಅವರಿಗೆ, ಈ ಶಾಲೆ ಯಾವುದುಂಟೋ ಇದು ನಿನ್ನ ಮಾನ ಮರ್ಯಾದೆ ಗೌರವವನ್ನು ರಕ್ಷಣೆ ಮಾಡಲಿಕ್ಕೆ ಇರುವುದಿದು. ನೀನು ಒಂದೋ ಹೀಗೆ ಹಾಕು, ಇಲ್ಲ ಅಂತಂದರೆ ಹೀಗೆ ಹಾಕು, ಯಾವುದಾಗು ಏನು ತೊಂದರೆ ಇಲ್ಲ. ಉಂಟ ಈಗ ಎಲ್ಲ ಬಿಟ್ಟು ಒಟ್ಟು ತಿರುಗುದು. ಮುಖಕ್ಕೆ ಮುಚ್ಚಿದ್ದಾರೆ, ಇಲ್ಲಿ ಬಿಚ್ಚಿದ್ದಾರೆ. ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾಕಂದರೆ ಅವರನ್ನು ನೋಡೋದು, ಅವರು ಅಲ್ಲ ಮಾರ್ಯಾರೆ. ನೀವು ಪೂಜೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀರಿ, ಉಳ್ಳಲ್ದೇನು ಪೂಜೆ ಮಾಡ್ತಾರೆ. ಅವರು ಬಿಚ್ಚಿದ್ದಾರಾ? ಇಲ್ಲಲ್ಲ. ಒಂದು 2, 3, 4 ಮಕ್ಕಳ ತಾಯಿ, ಮಕ್ಕಳು 4 ಇಲ್ಲಲ್ಲ. ಈಗ
ಒಂದು 35-40 ವರ್ಷ ಆದವಳು. ಅವಳಿಗಿಲ್ಲ ಮಾರ, ಅವಳು ಹೀಗಿದ್ದದ್ದು ಕೆಲವರಿಗೆ ಹೀಗಾಗಿದೆ, ಕೆಲವರಿಗೆ ಇದು ಜಾರಿದೆ. ನಾನು ಹೆಣ್ಣು ಅಂದರೆ ದೇಹದ ಪ್ರದರ್ಶನಕ್ಕೋಸ್ಕರ ಇರೋಳಲ್ಲ ಅವಳು. ಭಾರತೀಯ ಹೆಣ್ಣು ಅಂತ ಹೇಳಿದ್ರೆ ತಾಯ್ತನದ ನಿದರ್ಶನಕ್ಕಿರೋದು ನೆನಪಿಟ್ಕೊಳ್ಳಿ. ಮದುವೆ ಆಗೋಲ್ಲರಿಗೆ ನೀವು ಅದು ಏನು ಆಯ್ತು ನಡೀತು. ಈಗ ನಾವೇನು ಮಾಡಬೇಕು ಅಂತ ಕೇಳಿದರೆ, ನಾನು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿ ಆಗಿರ್ತೇನಾ? ಇವತ್ತು ಎಲ್ಲರಿಗೆ ತಲುಪಿದೆ ಅಂತ ಹೇಳಿದ್ರೆ, ಇದು ಚೂಡಿದಾರ ಇದೆಲ್ಲ ಬಿಟ್ಟಿತ್ತಲ್ಲ, ಅದಾದಮೇಲೆಗೆ ಪ್ಯಾಂಟ್ ಶುರುವಾಗಿದೆ, ಟೈಟು ಅಂಗಿ ಶುರುವಾಗಿದೆ. ಆ ಪ್ಯಾಂಟು ಸಣ್ಣ 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 ಸಣ್ಣದಾಗಿ ಇಲ್ಲಿವರೆಗೆ ಬಂದಿದೆ. ಹೆಣ್ಣಿಂದು, ಗಂಡಿಂದಲ್ಲ. ಗಂಡು ಉದ್ದಕ್ಕೆ ಹಾಕ್ಲಿಕ್ಕೆ ಶುರು ಮಾಡಿದ್ದಾನೆ ಈಗ. ನಾನು ಹೇಳಿದೆ ಗಂಡು ಹೆಣ್ಣು ಬೇರೆ ಇದೆ ಮಾರ್ರೆ. ನಾವು ಹೆಣ್ಣಿಗೆ ಯಾಕೆ ಗೌರವ ಕೊಡಬೇಕು? ಯಾಕೆ ಗೌರವ ಕೊಡಬೇಕು ನಿಮಗೆ? ನೀವು ಹೇಗಾಗಿದ್ದರೆ ನಿಮಗೆ ಗೌರವ ಕೊಡಬೇಕಾ? ಇಲ್ಲ, ನೀವು ತಾಯಿಯ ಒಂದು ಸ್ಥಾನದಲ್ಲಿದ್ದಾಗ ಆವಾಗ ನಿಮಗೆ ಗೌರವ. ಆ ಸಂಸ್ಕಾರ ಕೊಡುವಂಥ ಮಟ್ಟಕ್ಕೆ ಏರಿದರೆ ಆಗ ನಿಮಗೆ ಗೌರವ. ಅದಕ್ಕೆ ನಮ್ಮ ಮನೆಯಲ್ಲಿ ಏನು ಇವತ್ತು ಭಾರಿ ಕಷ್ಟದಿಂದ ಗಂಡ ಹೇಳಿದ ಇವಳು ನನ್ನ ಧರ್ಮಪತ್ನಿ ಅಂತ. ಅದು ಇಲ್ಲಿ ನಾನಿದ್ದೇನಲ್ಲ, ಅದಕ್ಕೆ ಜನ ಸಾವು ಮಾರೇ ಮಾಡಿ ಹಿಂಬಡಿಯನ್ನ ಮಿಸ್ಸೆಸ್ ಅಂತ. ಮಿಸ್ಸೆಸ್ಸಿಗೆ ಏನಾರು ಅರ್ಥ ಉಂಟು ಗೊತ್ತಿಲ್ಲ. ಇಂಗ್ಲೀಷ್ ಕಲ್ತವ್ರು ಯಾರು ಇದ್ದರೆ ಹೇಳಿ, ನನಗೆ ಗೊತ್ತಿಲ್ಲ ಇಂಗ್ಲೀಷಿಗೆ ಮಿಸ್ಸೆಸ್ ಅಂತ ಒಂದು ಶಬ್ದ. ಈಗ ಗಂಡ ಬಿಡಿ, ಹೆಣ್ಣು ಹೇಳಲಿಕ್ಕೆ ಶುರು ಮಾಡಿ ಯಾರು ಮಿಸ್ಸೆಸ್ ಅಂತ. ಮುಗೀತು ನಮ್ಮ ಕಥೆ. ಮಿಸ್ಸೆಸ್ ಶಬ್ದ ಇಲ್ಲವೇ ಇಲ್ಲ. ಒಂದು ನೀವು ಧರ್ಮಪತ್ನಿ ಹೇಳಬೇಕು, ಹೆಂಡತಿ ಹೇಳಬೇಕು, ಇಲ್ಲರ ಯಜಮಾನ್ತಿಂದ ಧೈರ್ಯ ಇದ್ದರೆ ಹೇಳಬೇಕು. ಈಗ ಕಡೆ ಯಜಮಾನ್ತಿಂದ ಬಂದರೆ ಕೊರಲೆ ಬಿಗಿದ ಕೈ ಅಂತ ಕೇಳಲಿಕ್ಕೂ ಸಾಕು. ನಾವು ಒಳ್ಳೊಳ್ಳೆ ಶಬ್ದಗಳಿದೆ ನಮ್ಮಲ್ಲಿ, ಬಿಡಿದಿ ಒಳ್ಳೆ ಶಬ್ದ ಅಲ್ವಾ? ಅವತ್ತು ಎಂಚಿನ ಕೂರ್ತಾನೆ ಬರೀ ಮಿಸ್ಸೆಸ್ ಅಂತ. ರಾಮ, ಶ್ರೀರಾಮ, ಅವನ ಹೆಂಡತಿ ಸೀತೆಯನ್ನು ಮಿಸಸ್ ಸೀತೆ ಅಂತ ಹೇಳಲಿಲ್ಲ. ಅವ ಏನು ಹೇಳಿದ ಗೊತ್ತಾ? ಅವ ಹೇಳಬೇಕಾದ್ರೆ ರಾಮ ಸೀತೆಯನ್ನು ಇವಳು ನನ್ನ ಸಹಧರ್ಮಿಣಿ ಅಂತ. ಸಹಧರ್ಮಿಣಿ ಅಂದರೆ ಏನು ಅಂತ ಕೇಳಿದರೆ, ಧರ್ಮದ ಉಪದೇಶ ಮಾಡೋಳು. ನಾನಾಗ ಹೇಳಿದಲ್ಲ, ತಾಯಿಯೇ ಎಲ್ಲವರು ಮಾಡುವುದು. ಧರ್ಮದ ಚಿಂತನೆ, ಸಂಸ್ಕೃತದ ಚಿಂತನೆ, ಜೀವನ ಮೌಲ್ಯಗಳ ಆಧಾರವಾಗಿ ಬದುಕು, ಅದು ತಾಯಿಯಿಂದ ಬರುತ್ತೆ. ಸೀತೆ ಹಂತ ಹಂತದ ಹೇಳಿದ್ದು. ಸೀತೆ ರಾಮ ಹೊರಟಲ್ಲ, ಅಪ್ಪ ಹೇಳಿದ್ದಾರೆ ನಾನು ಕಾಡಿಗೆ ಹೋಗ್ತಾನೆ. ಸೀತೆ ಹೇಳಿದರು ನಾನು ಬರ್ತೇನೆ ಅಂತ. ಇವ ಇದು ಎಲ್ಲಿಗೆ ಬರ್ತೀಯ? ಅಲ್ಲಿ ನಿನಗೆ ಗೊತ್ತಿಲ್ಲ, ಅಲ್ಲಿ ಕಲ್ಲುಂಟು, ಮುಳ್ಳುಂಟು, ಅಲ್ಲಿ ಹುಲಿ ಉಂಟು, ಚಿರತೆ ಉಂಟು, ಕರಡಿ ಉಂಟು, ನೀವು ಬರ್ಬೇಡ. ಆಗ ಸೀತೆ ರಾಮನಿಗೆ ಧರ್ಮದ ಸಂಗತಿಯನ್ನು ಹೇಳಿದ್ದಂತೆ. ಗಂಡನ ಧರ್ಮ ಏನು, ಹೆಂಡತಿಯ ಧರ್ಮ ಏನು. ನಿನ್ನನ್ನು ಬಿಟ್ಟು ನಾನು ಮನೇಲಿ ಕೂತ್ಕೊಂಡು ಮಜಾ ಮಾಡಲಿಕ್ಕೆ ಇರೋಳಲ್ಲ ನಾನು. ನಿನ್ನ ಒಟ್ಟಿಗೆ ನಿನ್ನ ಕಷ್ಟ ಎಷ್ಟುಂಟು ಅಷ್ಟು ನಾನು ಅನುಭವಿಸ್ಲಿಕ್ಕೆ ಇರೋಳು ನಾನು. ಇದು ಹೆಂಡತಿಯ ಧರ್ಮ ಅಂತ ಅವಳು ಹೇಳಿದ್ಲು. ಹಂತ ಹಂತದಲ್ಲಿ ನೀವು ನೋಡಿ, ತುಂಬ ಜನ ರಾಮನನ್ನು ಬೈತಾರೆ. ಎಂತ ಮಾರೆ, ನೀವು ಎಷ್ಟು ರಾಮನನ್ನು ಹೇಳಿದರೂ ಕೂಡ ರಾಮ ಸೀತೆಯನ್ನು ಬಿಟ್ಟ ಅಲ್ಲ ಮಾರ್ರೆ. ಎಲ್ಲಾರ ಗರ್ಭಿಣಿ ಹೆಂಗಸನ್ನು ಬಿಡ್ಲಿಕ್ಕೆ ಉಂಟ. ಭಾರಿ ಸುಂದರವಾಗಿ ರಮಾನಂದ ಸಾಗರರು ಏನು ರಾಮಾಯಣ ಅದನ್ನು ಚಿತ್ರೀಕರಣ ಮಾಡಿದ್ದಾರೆ. ನೀವು ನೋಡಿದಿರ ಮೊನ್ನೆ ಮೊದಲನೇ ಕೊರೋನಾದಲ್ಲಿ. ಅಲ್ಲಿ ಏನಾಗಿದೆ ಅಂತ ಕೇಳಿದರೆ, ರಾಮ ಪ್ರಜೆಗಳನ್ನು ನೋಡ್ತಾ ಇರುವಂತಾನೆ. ಅವನು ಒಂದು ಹಂತದಲ್ಲಿ ಒಂದು ದಿವಸ ಅವನು ಊರಿಗೆ ಹೋಗ್ತಾನೆ. ಮಾರುವೇಷದಲ್ಲಿ ರಾಜರೆಲ್ಲ ಹಾಗೆ ಮಾಡ್ತಾ ಇದ್ದಾರೆ ಅಂತ. ಊರಿಗೆ ಹೋಗಿ ನೋಡುವಾಗ ಗೊತ್ತಾಯಿತು ಅವನಿಗೆ, ಅಲ್ಲಿ ಇವನನ್ನು ಬೈತಾಯಿದ್ರು. ಎಂಥ ಹೆಂಡತಿಯನ್ನು ತಂದಿದ್ದಾನೆ ಮಾರೆ ಇವನು, ಅವನಲ್ಲಿ ರಾವಣನೊಟ್ಟಿಗೆ ಇದ್ಲು, ಹಾಗಿದ್ಲು, ಹೀಗಿದ್ಲು ಅಂತೆಲ್ಲ ಕೆಟ್ಟ ಕೆಟ್ಟದಾಗಿ ಬೈತಾರೆ. ನೀವು ತಲೆ ಬಿಸಿ ಆಯಿತು. 2 ದಿವಸ ತಿರುಗಾಡಿದ ಅಂಥ ಜನರು ತುಂಬ ಕಂಡಿತು ಇವನಿಗೆ. ವಾಪಸ್ ಮನೆಗೆ ಬಂದ. ಮನೆಗೆ ಬಂದ ಮೇಲೆ ಇವನು ಕುಸಿದು ಹೋಗಿದ್ದಾನೆ, ಡಲ್ ಆಗಿದ್ದಾನೆ. ಇವಳು ಕೇಳಿದ್ಲು ಸೀತೆ, ಏನಾಯಿತು ನಿಮಗೇನಾಯಿತು? ಇಲ್ಲ ಏನಾಗಲಿಲ್ಲ. ಒಂದು 2-3 ದಿವಸ ಕೇಳಿದ್ರು ಏನಾಗಲಿಲ್ಲ. ಆವಾಗ ಇವಳಿಗೆ ಪಕ್ಕ ನೆನಪಾಯ್ತು, ಹೋಗುವಲ್ಲಿವರೆಗೆ ಸರಿ ಇದ್ದ ನನ್ನ ಗಂಡ, ಬಂದ ಮೇಲೆ ಏನಾಯ್ತು, ಏನೋ ಸಮಾಜದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಅದಕ್ಕೆ ಇವಳ ಆಪ್ತಳು ಅಂತ ಇದ್ದ ಸಹಾಯಕಿಯನ್ನು ಕಳಿಸಿ, ನೀನು ಹೋಗಿ ನೋಡಿ ಬಾ. ಇವಳು ಓದ್ಲು. ಇವಳಿಗೆ 1 ದಿವಸದಲ್ಲೇ ಗೊತ್ತಾಯ್ತು, ಎಲ್ಲ ಕೂಚುಕೊಂತ ಸೀತೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂಥವಳನ್ನು ನೀವು ಇಟ್ಟುಕೊಂಡು ನೀವು ಎಂಥ ರಾಜ್ಯ ಮಾಡೋದು? ವಾಪಸ್ ಬಂದಾಗ ಸೀತೆ ಕೇಳಿದ್ಲು, ಏನು ವಿಷಯ ಅಂತ. ಅವಳು ಹೇಳಲಿಕ್ಕೆ ಧೈರ್ಯನೇ ಬರಲಿಲ್ಲ. ಕೊನೆಗೆ ಕಂಡಾಬಟ್ಟೆ ಒತ್ತಾಯ ಮಾಡಿದ ಮೇಲೆ ಹೀಗೆ ಅಂತ ಹೇಳಿ. ಅದಕ್ಕೋಸ್ಕರ ಮರುದಿವಸ ಬೆಳಿಗ್ಗೆ ರಾಮನ ಹತ್ರಕ್ಕೆ ಹೋಗ್ತಾಳೆ. ಹೋಗಿ ನೀನೊಂದು ದೊಡ್ಡ ತ್ಯಾಗ ಮಾಡಬೇಕು ಅಂತ ಹೇಳ್ತಾಳೆ. ಎಂತ ತ್ಯಾಗ ಅಂತ ಕೇಳಿದ. ಅಲ್ಲ, ಒಂದು ತ್ಯಾಗ ಮಾಡಬೇಕು ನೀನು. ಕೊನೆಗೆ ಏನು ಅಂತ ಕೇಳಿದಾಗ ಅವಳಿಗೆ ನೀನು ಸೀತಾ ಪರಿತ್ಯಾಗ ಮಾಡಬೇಕು. ಅವನಿಗೆ ಇಡೀ ಆಕಾಶ ಕುಸಿದು ಬಿದ್ದಾಗಾಯಿತು. ನೀವು ನೋಡಬೇಕಾಗಿದ್ರಲ್ಲಿ ಸೀತೆ ಹೇಳಿದ್ದು, ನೀನು ಸರಿ ಒಬ್ಬ ರಾಜ ಹಾಗಿರಬೇಕು, ಎಲ್ಲ ಜನರಿಗೆ ಪ್ರಿಯನಾಗಿರಬೇಕು. ಅದಕ್ಕೆ ನನ್ನಿಂದಾಗಿ ಕಳಂಕ ಬರ್ತಾ ಇದೆ, ಅದಕ್ಕೆ ನಾನು ಹೋಗ್ತೇನೆ.
ಧರ್ಮ ಬೋಧನೆ ಮಾಡಿದ ಹೆಂಡತಿ. ಅದಕ್ಕೋಸ್ಕರ ಅವಳನ್ನು ಸಹಧರ್ಮಿಣಿ ಅಂತ ಹೇಳಿ. ನೀವು ಸಹಧರ್ಮಿಣಿ ಆಗ್ತೀರಾ? ಗಂಡನನ್ನು ಸರಿ ದಾರಿಯಲ್ಲಿ ಕೊಂಡೋಗುವಂಥ ಜೀವನ ನಿಮ್ಮದಾಗುತ್ತಾ? ಆ ಜೀವನಕ್ಕೆ ಬೇಕಾದಂಥ ಮಾದರಿ ನೀವು ಆಗ್ತೀರಾ? ಮಾದರಿಯಾಗದೆ ಇದು ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ನೀವು ಅಡ್ರಾಸಿ ಇದ್ದು ಈ ಲಂಚನೆ ಕೊಡು ಅಂತ ಹೇಳಿದ್ರೆ ಅವ ಯಾಕೆ ಹೇಳುವುದಿಲ್ಲವ? ನೀವು ಮಾದರಿಯಾಗಿದ್ದು ನಿಮ್ಮ ಗಂಡನನ್ನು ಮಾದರಿ ದಾರಿಯಲ್ಲಿ ಕೊಂಡೋಗುವಂಥ ಪ್ರಯತ್ನ ಮಾಡ್ತೀರಾ ನೀವು? ಅದಕ್ಕೋಸ್ಕರ ನಮ್ಮ ಮನೆ ಅದು ಹಿಂದೂ ಮನೆ. ಎಲ್ಲ ಪದ್ಧತಿಗಳು, ಎಲ್ಲ ಕ್ರಮಗಳು ಎಲ್ಲವೂ ಇದೆ. ಹೊರಗಿನ ನೀವು ಏನು ಬೇಕಾದ್ರೆ ಹೇಳಿ, ಅದು ಮೌಢ್ಯ ಅಂತೇಳಿ, ಮೂಢನಂಬಿಕೆ ಅಂತೇಳಿ, ಮೂಢನಂಬಿಕೆ ಇಲ್ಲ ನಮ್ಮ ಹತ್ರ. ನೆನಪಿಟ್ಟುಕೊಳ್ಳಿ, ಸಣ್ಣ ಪುಟ್ಟದ್ದು ಯಾವುದೋ ಇರ್ಬೋದು. ಅದು ನಮ್ಮ ಹಿರಿಯರು ಹೇಳಿಕೊಂಡು ಬಂದಂಥ ಸಂಗತಿ ಉಂಟಲ್ಲ, ಅದು ಯಾವುದು ಮೂಢನಂಬಿಕೆಗಳಲ್ಲ. ಅದು ವೈಜ್ಞಾನಿಕವಾಗಿ ಅದು ಇವತ್ತು ಅದು ಸತ್ಯ ಆಗಿರುವಂಥ ಸಂಗತಿಗಳು. ಅದಕ್ಕೋಸ್ಕರ ಅಂಥ ಎಲ್ಲ ಸಂಗತಿಗಳು ನಮ್ಮ ಮನೆಯಲ್ಲಿ ನಡೆಸುವಂಥ ಒಂದು ದೊಡ್ಡ ಪ್ರಯತ್ನ ನಮ್ಮದಾಗಲಿ. ಅದಕ್ಕೆ ನಮ್ಮ ಮನೆ ಅದು ಹಿಂದೂ ಮನೆ. ಆ ಹಾಡನ್ನು ಮತ್ತೆ ಮತ್ತೆ ಕೇಳಿ, ಅದು ನಮ್ಮ ಹಿಂದೂ ಮನೆ ಆಗ್ತದ. ಅದು ಆ ರೀತಿಯಲ್ಲಿ ನಮ್ಮ ಪ್ರಯತ್ನಗಳು ನಡೀತದ. ಅದಕ್ಕೆ ನಮ್ಮ ಮದುವೆ ಆಗಿರೋದು. ಅದಕ್ಕೆ ಉಳಿದ ಗಮ್ಮತ್ತು ಇದು ಅದು ಬೇರೆ. ಆದರೆ ನನ್ನ ಮನೆ ನಡೆಸುವ ಜವಾಬ್ದಾರಿ ನಮ್ಮದು. ಅಲ್ಲಿ ಹಿರಿಯರಿದ್ದರೆ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು. ಕಿರಿಯರಿದ್ದಾಗ ಅವರನ್ನು ಬೆಳೆಸುವಂಥ ಜವಾಬ್ದಾರಿ ನಮ್ಮದು. ಇದೆಲ್ಲವನ್ನು ಇಟ್ಟುಕೊಂಡು ನವದಂಪತಿಗಳು ಆ ದಿಕ್ಕಿನಲ್ಲಿ ಯೋಚನೆ ಮಾಡಬೇಕು. ಅಂಥ ಯೋಚನೆ ಮಾಡಲಿಕ್ಕೆ ಬೇಕಾದಂಥ ಶಕ್ತಿ ಅದು ನಾವು ಯಾವ್ಯಾವ ದೇವರನ್ನು ನಂಬಿಕೊಂಡಿದ್ದೇವೆ ಆ ಎಲ್ಲ ದೇವರುಗಳು ನಿಮಗೆ ಕೊಡಲಿ. ಶುಭಂ. ಒಂದೇ ಮಾತು. ಮುಂದೆ ಒಂದು 10 ನಿಮಿಷಗಳ ಪಾನೀಯ ಪುರುಷರೆಲ್ಲರಿಗೂ. ಎಲೆಯಲ್ಲಿ ಯಾರೋ ಏನೂ ಬಿಡದೆ ಎಲೆಯನ್ನು ಮಾತ್ರ ಬಿಟ್ಟು ಊಟ ಮಾಡಬೇಕು. ಬೇಕಾದಷ್ಟು ಹಾಕಿಕೊಳ್ಳಿ, ಸಾವಧಾನದಿಂದ ಊಟ ಮಾಡಿ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಓಂ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಾರು ಸಾಂಬಾರು ಪಲ್ಯ ಹುಳಿ ಮೆಣಸಿನಕಾಯಿ ಹಪ್ಪಳ ಪಾಯಸ ಇದರಿಂದ ಎಚ್ಚರಿಕೆಯಾಗಿ ಭೋಜನದ ಸ್ವೀಕಾರ ಮಾಡಬೇಕು. ಒಂದನೇ ರಾಮಚಂದ್ರನು ಜನಿಸಿ ರವಿಕುಲವ ಬೆಳಗಿದ ಕುಲವ ಕಿಡಿಸಿದನು ಕುಲ
ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ. ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ. ಈ ಬನವ ಗೌರವಿಸುತ್ತೇನೆ ಸದಿ